ಇದು ನಿಮಗೆ ಸ್ವಾಗತ. ಯಾರೇ ಮಕ್ಕಳ ಎಲ್ಲರಿಗೆ ಸ್ವಾಗತ. ಆಯ್ತಾ ಅದೇ ಮಾತನ್ನು ಮುಗಿಸ್ತೇನೆ. ಉತ್ಸವ ಸಮಿತಿಯ ಒಂದು ರೀತಿಯಲ್ಲಿ ಬೆನ್ನೆಲುಬಾಗಿಲ್ಲ ಶ್ರೀಯುತ ದಿನಕರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಇದೀಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹೂವು ನೀಡುವ ಮೂಲಕ ಪದವಿ ಪೂರ್ವವರೆ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಹೂವು ನೀಡುವ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮಕ್ಕಳಿಗೆ ಸ್ವಾಗತ. ಎಲ್ಲ ಹಾಗೆ ನಿಲ್ಲಿ ಹೂ ಕೊಡ್ತಾ ನಿಲ್ಲಿ. ಹಾಗೆ ಮುಖ ಮಾಡಿ ಫೋಟೋಗಳಿಗೆ ಮುಖ ಮಾಡಿ ಅತಿಥಿಗಳೆಲ್ಲ ಈ ಸಮಾರಂಭದ ಕುರಿತು ಮತ್ತು ಈ ದಿವಸದ ಉಪನ್ಯಾಸದ ಕುರಿತು ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕವಾದ ಮಾತುಗಳನ್ನು ನಡೆಸಿದ್ದಾರೆ ಶ್ರೀಮತಿ ಧನಲಕ್ಷ್ಮಿ ಗಡ್ಡಿ, ಪ್ರಧಾನ ಕಾರ್ಯದರ್ಶಿ ವೀರರಾಣಿ ಹಬ್ಬ ಉತ್ಸವ ಸಮಿತಿ. ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನ ಗಡದ್ದಾಗಿ ಊಟ. ವಿದ್ಯಾರ್ಥಿಗಳಂತ ಹೇಳಿದ್ರೆ ಅಷ್ಟೇ ಮನಸ್ಸು ಮಂಗನಂತೆ ಹಾರಾಡ್ತಾ ಇರ್ತದೆ. ಎಲ್ಲರೂ ಕೂಡಿ ಹಾಕಿದ್ದಾರೆ. ಬಹುಶಃ ಒಂದಷ್ಟು ನಿಮಿಷಗಳ ಬಗ್ಗೆ ನಿಮ್ಮನ್ನೆಲ್ಲರನ್ನ ಈ ಲೋಕದಿಂದ ಹಬ್ಬಗಳ ಲೋಕಕ್ಕೆ ಕೊಂಡೊಯ್ಯಲಿಕ್ಕೆ ನಿಮ್ಮೆಲ್ಲರ ಆತ್ಮೀಯರು, ಹಿರಿಯರು, ವಿದ್ವಾಂಸರು, ಪ್ರೊಫೆಸರ್ ಗಣೇಶ ಸಂಗಮರವರು ನಮ್ಮ ಜೊತೆ ನಿಮಗೆ ಹಬ್ಬಗಳ ಆ ಲೋಕವನ್ನು ತೋರಿಸುವ ಮೂಲಕ ಇವತ್ತಿನ ಕಾರ್ಯಕ್ರಮದ ಔಚಿತ್ಯವನ್ನ ನೀಡಿದ್ದಾರೆ. ಎಲ್ರೂ ಒಂದು ಘೋಷಣೆ ಹೋಗ್ಬೇಕು ನನ್ನ ಜೊತೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ರಾಣಿ ಅಬ್ಬಕ್ಕ ಕಿ, ವೀರರಾಣಿ ಅಬ್ಬಕ್ಕ ಕಿ, ವೀರರಾಣಿ ಅಬ್ಬಕ್ಕ ಕಿ. ಬಂಧುಗಳೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಒಂದೇ ಮಾತಿನಲ್ಲಿ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಬ್ಬದ ಸಮಿತಿಯ ನನ್ನೆಲ್ಲ ಸಹೋದರ ಸಹೋದರಿಯರೇ, ಭವ್ಯ ಭಾರತದ ಮುತ್ತು ರತ್ನಗಳಾಗಿ ಹಬ್ಬಗಳ ಸಾಹಸದೊಂದಿಗೆ ಮತ್ತೊಮ್ಮೆ ಪುನರ್ ನಿರ್ಮಾಣದ ಕನಸನ್ನ ಹೊತ್ತು ಜೀವನದ ಸವೀಕ್ಷಣೆಗಳನ್ನ ಸವಿತಿರುವಂತಹ ನನ್ನೆಲ್ಲ ವಿದ್ಯಾರ್ಥಿನಿದ್ದಾರೆ. ಈಗಾಗಲೇ ನಮ್ಮ ಸಮಿತಿಯ ಅಧ್ಯಕ್ಷರು ಬಹಳ ಎಕ್ಸೈಟ್ಮೆಂಟ್ ಅಲ್ಲಿದ್ದಾರೆ. ನಾವು ಹೇಳ್ತಾ ಇದ್ದೇವೆ ಗಣೇಶ ಸಂಗಮರವರ ಒಂದು ಮಾಧ್ಯಮ ಮಿತ್ರರು, ಅದು ಕೂಡ ನಮ್ಮ ದೇಶದ ಅದ್ಭುತವಾದಂತಹ TV9 ಮಾಧ್ಯಮದವರು ಇವತ್ತು ಹಬ್ಬಗಳ ಸಮಿತಿಯನ್ನ ರೀಚ್ ಆಗಿ ಹಬ್ಬಗಳ ಕುರುಗಳ ಬಗ್ಗೆ, ಹಬ್ಬಗಳ ಸಾಧನೆಗಳ ಬಗ್ಗೆ ಉಳ್ಳಾಲ ಕ್ಷೇತ್ರವನ್ನು ಅವಲೋಕಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ಬೇಕು. ಸ್ನೇಹಿತರೆ, ಪ್ರಾಸ್ತಾವಿಕವಾಗಿ ಅಲ್ಲಿ ಹಿಂದ್ಗಡೆ ನನ್ನ ಹಬ್ಬಕ್ಕನ ಸಹೋದರರು ಪೀಳಿಗೆಯವರು ಬಹಳಷ್ಟು ಡಿಸ್ಟರ್ಬೆನ್ಸ್, ಯಾಕೆಂತ ಗೊತ್ತಾಗುವುದಿಲ್ಲ. ಬಹುಶಃ ನಿಮ್ಮ ಮನಸ್ಸುಗಳನ್ನ ಬೇರೆ ಬೇರೆ ವಿಚಾರಗಳು ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ನಿಮ್ಮಲ್ಲಿರುವಂತಹ ಒಂದಷ್ಟು ಏನಪ್ಪ ಈ ಕಾರ್ಯಕ್ರಮ ಅಂತ ಅನಿಸ್ಬೋದು. ಮಕ್ಕಳೇ, ನಾವೆಲ್ಲ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ 75ರ ಅಮೃತ ಮಹೋತ್ಸವದ ಶುಭಗಳಿಗೆ ಹೇಳಿದ್ದೇವೆ. ಮೊದಲನೇದಾಗಿ ತಮ್ಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸುವಂಥದ್ದು. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, 1997ರಲ್ಲಿ ಪ್ರಥಮ ಹಬ್ಬದ ಉತ್ಸವ ಇದೇ ಶಾಲೆಯ ಮೈದಾನದಲ್ಲಿ, ಅಲ್ಲೇ ನಿಮ್ಮ ಬಸ್ ಪಾರ್ಕ್ ಮಾಡಿದ್ದಾರೆ, ಆ ಮೈದಾನದಲ್ಲಿ ನಡೆದಿರುವಂಥದ್ದು. ನಾನು ಆಗ ನಿಮ್ಮ ಹಾಗೆ ಒಬ್ಬ PUC ವಿದ್ಯಾರ್ಥಿನಿ. ನಾನು 2nd PUCಯಲ್ಲಿ ಕಲಿತಾ ಇದ್ದೆ. ಯಾವುದೋ ಒಂದು ನಮ್ಮ ಕಾಲೇಜಿಗೆ ಸುತ್ತೋಲೆ ಬರ್ತದೆ, ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವ ನಡೀತಾ ಇದೆ. ಅದು ಕೂಡ ಸೌಭಾಗ್ಯ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡಿಯವರು ದಂಪತಿ ಸಮೇತರಾಗಿ ಉದ್ಘಾಟನೆ ಮಾಡಿದಂತಹ ಸುಸಂದರ್ಭದಲ್ಲಿ ನಮ್ಮ ಉಪನ್ಯಾಸಕರು ನಮ್ಮನ್ನು ಒಂದು 4-5 ಜನ ವಿದ್ಯಾರ್ಥಿಗಳನ್ನು ಕಳಿಸ್ತಾರೆ. ಇಲ್ಲಿ ಉತ್ಸವ ನಡೀತಾ ಇದೆ, ಆ ಉತ್ಸವದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಸ್ಪರ್ಧಿಗಳಾಗಿ ಹೋಗ್ಬೇಕಂತ. ನನಗೆ ಭಾಷಣ ಸ್ಪರ್ಧೆಯನ್ನು ಕೊಟ್ಟಿದ್ರು.
ನಿಜವಾಗಿ ಹೇಳ್ತೇನೆ, ನಿಮ್ಮ ಹಾಗೆ ಮಂಗ ಮನಸ್ಸು ಇತ್ತು ಆ ಸಂದರ್ಭದಲ್ಲಿ. ಯಾರು ಹಬ್ಬಕ್ಕ, ಏನು ಕತೆ, ಏನು ವ್ಯವಸ್ಥೆ, ಬರೀ ಹಬ್ಬಕ್ಕ ಸರ್ಕಲ್ ಅಲ್ಲಿರುವಂತಹ ಹಬ್ಬಕ್ಕಳ ಪ್ರತಿಮೆ ಮಾತ್ರ ಗೊತ್ತಿದೆ. ಇಲ್ಲಿರುವಂತದ್ದೇ ಒಬ್ಬ ಅಣ್ಣನ ಹತ್ರ ಕೇಳಿ, ನನಗೆ ಈಗಲೂ ನೆನಪಿದೆ, ನಾಗೇಶ್ ಅಡ್ಕ ಅಂತ, ಭಗವತಿ ಬ್ಯಾಂಕಿನವರು. ಅವರಿಗೆ ಇಲ್ಲಿಯ ಲ್ಯಾಂಡ್ ಫೋನ್ ಕಾಯಿನ್ ಬಾಕ್ಸ್ ಇತ್ತು 97ರಲ್ಲಿ. ಫೋನ್ ಮಾಡಿ 5 ನಿಮಿಷದಲ್ಲಿ ಹಬ್ಬಕ್ಕಳ ಬಗ್ಗೆ ಒಂದೆರಡು ವಿಚಾರಗಳನ್ನು ತಿಳಿಯುತ್ತೇವೆ. ಮತ್ತೆ ನಮ್ಮ ಉಪನ್ಯಾಸಕರು ಕೇಳಿಕೊಟ್ಟಿರುವಂತದ್ದನ್ನ ಈ ಹಬ್ಬಕ್ಕ ಉತ್ಸವದ ಸ್ಪರ್ಧೆಯ ವೇದಿಕೆಯಲ್ಲಿ ಮಾಡಿದಂತಹ ಪುಣ್ಯದ ಫಲದಿಂದ 3ನೇ ಬಹುಮಾನ ಬಂತು. ಯಾಕೆ ನಾನು ನಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಇದನ್ನು ಉಲ್ಲೇಖ ಮಾಡಿದಂತ ಹೇಳಿದ್ರೆ, ಮಕ್ಕಳೇ, ಆ ಸಂದರ್ಭದಲ್ಲಿ ಹಬ್ಬಕ್ಕಳ ಬಗ್ಗೆ ಹುಟ್ಟಿದಂತ ರಾಷ್ಟ್ರ ಗೌರವ, ರಾಷ್ಟ್ರ ಪ್ರೇಮ, ಅವಳು ನನ್ನ ಬದುಕಿಗೆ ಐಡಲ್ ಆಗಿರುವಂಥದ್ದು, ರೋಲ್ ಮಾಡೆಲ್ ಆಗಿರೋದ್ರಿಂದ ಇವತ್ತು ಸರ್ ಏನು ಹೇಳಿದ್ದೇವೆ, ಏನು ಸಾಧನೆ ಮಾಡಿದ್ದೇವೆ ಅಥವಾ ಯಾವ ರೀತಿ ಬದುಕುತ್ತಾ ಇದ್ದೇವೆ ಎಂಬುದಕ್ಕೆ ಎಲ್ಲದಕ್ಕೂ ಸ್ಫೂರ್ತಿ ನಿಮ್ಮೆಲ್ಲರ ರಾಷ್ಟ್ರದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಅದು ರಾಣಿ ಹಬ್ಬಕ್ಕ. ಅದಕ್ಕೋಸ್ಕರ ನಾನು ಹೇಳಿರುವಂಥದ್ದು. ಒಂದಷ್ಟು ಮಾತುಗಳು ಮತ್ತೆ ಮತ್ತೆ ವಿದ್ಯಾರ್ಥಿಗಳಲ್ಲಿ ಅಲ್ಲಿ ಏನಪ್ಪ ನಗ್ತಾ ಇದೆಯಾ ವಿಚಾರಗಳನ್ನ ಇಲ್ಲಿ ಮಂಡಿಸ್ಲಿಕ್ಕೆ ವಿದ್ವಾಂಸರಿದ್ದಾರೆ ನಮ್ಮ ಜೊತೆ. ಆದರೆ ಉತ್ಸವ ಸಮಿತಿ ನಡೆದು ಬಂದಂತ ದಾರಿಯಲ್ಲಿ ಇವತ್ತು ನಮಗೆ ವಿಶೇಷವಾಗಿ ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿ 25 ವರ್ಷಗಳ ಬೆಳ್ಳಿ ಮಹೋತ್ಸವದ ಸಂದರ್ಭದಲ್ಲಿ ಇದೆ. ನಾವು ನೋಡ್ತಾ ಇರಬಹುದು, ಪ್ರಪ್ರಥಮ ವಾರ್ಷಿಕದ ಉತ್ಸವ ಸಮಿತಿಯ ಉತ್ಸವ ನಡೆದದ್ದು ಇಲ್ಲೇ. ದಶಮಾನೋತ್ಸವ ಸಂಭ್ರಮದಲ್ಲಿ ಇಲ್ಲೇ ಅಡಿಗೆ ಮಾಡಿ ಇಡೀ ಸಾರ್ವಜನಿಕರಿಗೆ ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನ ಈ ಒಂದು ಉತ್ಸವದಲ್ಲಿ 2 ದಿವಸ ಪ್ರತಿ ವರ್ಷ ಪಾಲ್ಗೊಳ್ಳುವಂತಹ ಒಂದು ಸೇವೆಯನ್ನ ಇವತ್ತು ಹಬ್ಬಕ್ಕ ಉತ್ಸವ ಸಮಿತಿ ಮಾಡ್ತಾ ಇದೆ. ಬರೀ ಉತ್ಸವಗಳನ್ನು ಮಾತ್ರ ಅಲ್ಲ ಮಕ್ಕಳೇ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇಡೀ ಸಮಾಜದ ಕೆಳಸ್ತರದ ತನಕ ಕೊರೋನಾ ಅಂತಹ ಮಹಾಮಾರಿಯ ಸಂದರ್ಭದಲ್ಲಿ ಕೂಡ ಉತ್ಸವ ಸಮಿತಿ ನಿತ್ಯ ನಿರಂತರವಾಗಿ ಕೇವಲ ಉತ್ಸವಕ್ಕೆ ಉತ್ಸವ ಸಮಿತಿ ಆಗಿಲ್ಲ, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕ ಕಳಕಳಿಯೊಂದಿಗೆ ಹಬ್ಬಗಳ ಬಗ್ಗೆ ಯಾವಾಗ ಯಾವ ವಿಚಾರಗಳು ಸಿಕ್ಕಿದ್ರು ಕೂಡ ಇಡೀ ಸಮಿತಿ ಒಂದು ಕುಟುಂಬದ ರೀತಿಯಲ್ಲಿ ಹಬ್ಬಗಳ ಬಗ್ಗೆ ಈ ದೇಶಕ್ಕೆ ಸಂದೇಶವನ್ನ ನೀಡುವಂತ ಕೆಲಸ ಮಾಡ್ತಾ ಇದೆ. ಪ್ರತಿ ವರ್ಷ ಉತ್ಸವದಲ್ಲಿ ಹಬ್ಬಕ್ಕ ಪುರಸ್ಕಾರ ಮತ್ತು ಹಬ್ಬಕ್ಕ ಪ್ರಶಸ್ತಿಯನ್ನ ಕೊಡ್ತಾ ಇದೆ. ಸಾಧನೆ ಮಾಡಿದಂತಹ ಮಹಿಳೆಯರಿಗೆ ಇವತ್ತು ಹಬ್ಬಕ್ಕ ಪ್ರಶಸ್ತಿಯನ್ನ ಕೊಡುವಂತದ್ದು. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾಟ್ಯ ವೈದ್ಯ ಇರ್ಬೋದು, ಕಲಾಕ್ಷೇತ್ರ ಇರ್ಬೋದು, ಅಥವಾ ಬೇರೆ ಬೇರೆ ಜನಪದ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡಿ ಕೀರ್ತಿಯನ್ನ ಪಡೆದಂತಹ ದೊಡ್ಡ ಹಬ್ಬಕ್ಕಂದಿರಿಗೆ ಅಂದ್ರೆ ಹಿರಿಯರಿಗೆ ಸನ್ಮಾನವನ್ನ, ಗೌರವವನ್ನ ಮತ್ತು ನಗದು ಪುರಸ್ಕಾರ ಪ್ರಶಸ್ತಿಯನ್ನ ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಕವಿಗಳು, ವಿದ್ವಾಂಸರು ಈ ಹಬ್ಬಕ್ಕ ವೇದಿಕೆಯಲ್ಲಿ ತಮ್ಮ ಕವನಗಳಿರ್ಬೋದು, ವಿಚಾರಗಳನ್ನ ಮಂಡಿಸ್ತಾರೆ. ಯಾಕೆ ಮಂಡಿಸ್ತಾರೆ ಅಂತ ಹೇಳಿದ್ರೆ, ಇವತ್ತು ನೀವು ಕೈಯಾರ ಕಿಂಜಣ್ಣರಯ್ಯ ಬಗ್ಗೆ ಕೇಳಿರ್ಬೋದು, ಡಾಕ್ಟರ್ ಅಮೃತ್ ಸೋಮೇಶ್ವರರ ಬಗ್ಗೆ ಕೇಳಿರ್ಬೋದು. ಹೀಗೆ ಶಿವರಾಂತ ಕಡಲ ತೀರದ ಭಾರ್ಗವ ಶಿವರಾಂತ ಕಾರಂಜಿ ಕೂಡ ಅವರು ಕೂಡ ಈ ಒಂದು ಉತ್ಸವದಲ್ಲಿ ಪಾಲು ಪಡೆದಂತ ಸುಸಂದರ್ಭ ಇವತ್ತು ಹಬ್ಬಕ್ಕ ಉತ್ಸವ ಸಮಿತಿಗಿದೆ. ನಮ್ಮ ಅಧ್ಯಕ್ಷರು ಮತ್ತು ಇಡೀ ನಮ್ಮ ಹಬ್ಬಗಳ ಕುಟುಂಬ, ವಿಶೇಷವಾಗಿ ನಮ್ಮ ಜೊತೆ ಇರುವಂತಹ ಗೌರವಾಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮತ್ತು ಸದಾನಂದ್ ಬಂಗೇರ್ ಅವರ ನೇತೃತ್ವದಲ್ಲಿ ಇಡೀ ಹಬ್ಬಕ್ಕ ಉತ್ಸವ ಸಮಿತಿ ಯಾವುದೇ ಸ್ವಾರ್ಥ ಇಲ್ಲದೆ ಸಮಾಜಕ್ಕೆ ಇವತ್ತು ಇಡೀ ರಾಷ್ಟ್ರಕ್ಕೆ ಹಬ್ಬಗಳ ಒಂದು ಪರಿಚಯವನ್ನು ಮಾಡಿಕೊಟ್ಟಿದೆ ಎಂಬುದಕ್ಕೆ 2 ಮಾತಿಲ್ಲ. ಅದಕ್ಕಾಗಿ ವಿಶೇಷವಾಗಿ ನಾವು ಎಲ್ಲ ಇಡೀ ಜನತೆಗೆ ನಾವು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಕೇವಲ ಹಬ್ಬಕ್ಕ ಉತ್ಸವ ಸಮಿತಿ ಉಳ್ಳಾಲದಲ್ಲಿ ಮಾತ್ರ ತನ್ನ ಸೇವೆಯನ್ನ ಕೊಡ್ಲಿಲ್ಲ, ಬೆಂಗಳೂರಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಈ ರೀತಿ ಹಬ್ಬಗಳ ಪ್ರಚಾರವನ್ನ, ಹಬ್ಬಗಳ ರಾಷ್ಟ್ರ ಭಕ್ತಿಯನ್ನ, ಹಬ್ಬಗಳ ರಾಷ್ಟ್ರ ಪ್ರೇಮವನ್ನ, ಅವಳ ಸಾಧನೆಯನ್ನ, ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು ಅಂತ ಹೇಳಿದ್ರೆ ಅದು ರಾಣಿ ಹಬ್ಬಕ್ಕ. ಇವತ್ತು ನಾವೆಲ್ಲ ಹಬ್ಬಗಳ ನಾಡಿನಲ್ಲಿ ಬದುಕ್ತಾ ಇರುವಂತದ್ದು. ಸ್ವಾತಂತ್ರ್ಯದ ಅಮೃತ ಗಳಿಗೆಯಲ್ಲಿ ಇವತ್ತು ರಾಜ್ಯ ರಾಷ್ಟ್ರದಾದ್ಯಂತ ಉಲ್ಲೇಖವಾಗುವಂತಹ ಪ್ರಪ್ರಥಮ ಮಹಿಳೆಯರಲ್ಲಿರುವಂತಹ ಮುಂಚೂಣಿಯಲ್ಲಿರುವಂತಹ ಹೆಸರು ಯಾವುದಂತ ಹೇಳಿದ್ರೆ ಅದು ರಾಣಿ ಹಬ್ಬಕ್ಕ. ಅನಂತರ ಬಹಳಷ್ಟು ಜನ ಹೋರಾಟವನ್ನ ಮಾಡಿದ್ದಾರೆ. ಅವರ ಎಳೆಯಾಗಿ ಬಹುಶಃ ನಾವು ಕೂಡ ಕಾಯ್ತಾ ಇದ್ದೇವೆ. ಜ್ಞಾನ ಭಂಡಾರದ ಹಸಿವು, ಜ್ಞಾನದ ಹಸಿವಿದೆ. ನಮಗೆ ಗಣೇಶ ಮೀನ್ ಸಂಕಮಾರ್ ಅವರು ಡಾಕ್ಟರ್ ಸಿಗುವಂತದ್ದು ನಮ್ಮ ಸೌಭಾಗ್ಯ ಮಕ್ಕಳೇ. ನಿತ್ಯ ನಿರಂತರ ಪ್ರತಿದಿನ ಅವರ ಒತ್ತಡದ ಬದುಕಿನಲ್ಲಿ ಸಮಾಜಕ್ಕೆ ತನ್ನ ಈ ರೀತಿಯ ಒಂದು ವಿದ್ವಾಂಸತೆಯನ್ನು ಕೊಡುವುದ ಮೂಲಕ ಮುಂದಿನ ನಮ್ಮ ಈ ಒಂದು ಪೀಳಿಗೆಗೆ ಹಬ್ಬಗಳ ಬಗ್ಗೆ ಗೊತ್ತಾಗ್ಬೇಕೆಂಬ ಸಂದೇಶವನ್ನ, ಅವಳ ಕಥೆಯನ್ನ ಎಳೆಯಾಗಿ ನಿಮ್ಮಲ್ಲಿ ನೀಡ್ಲಿಕ್ಕಿದ್ದಾರೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಹಬ್ಬಕ್ಕ ಉತ್ಸವ ಸಮಿತಿಗೆ ನಮ್ಮ ವಾಸುದೇವ್ ಸರ್ ಹೇಳಿದ
ನಮ್ಮ ಬೆನ್ನೆಲುಬು ದಿನಕರಣ. ಇದಕ್ಕೆ ಬಹಳಷ್ಟು ಜನ ಈಗ ನಮ್ಮ ಸಮಿತಿಯಲ್ಲಿ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಸೇರ್ಪಡೆಯಾಗುವಂತದ್ದು. ನಮ್ಮಲ್ಲಿ ಒಂದೇ ಇದೆ, ಕೇವಲ ಉಳ್ಳಾಲಕ್ಕೆ ಹಬ್ಬಕ್ಕೆ ಸೀಮಿತವಾಗಿರದೆ ನಿಮ್ಮಂತ ಮಕ್ಕಳ ಮೂಲಕ ನಿಮ್ಮ ನಿಮ್ಮ ಮನೆಗಳಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ರಾಣಿ ಹಬ್ಬಕ್ಕಳ ಬಗ್ಗೆ ಈ ಅಮೃತ ಮಹೋತ್ಸವದ ಸುಸಂದರ್ಭದ ವೇಳೆಯಲ್ಲಿ ಮಾಹಿತಿಯನ್ನು ನೀಡುವುದರ ಮೂಲಕ ನಿಮಗೆ ರಾಷ್ಟ್ರ ಭಕ್ತಿಯ ಕೆಚ್ಚೆದೆಯ ಸಿಂಪಿಲಿ ಹಬ್ಬಕ್ಕಳ ಸ್ಫೂರ್ತಿ ಸದಾ ನಿಮ್ಮನ್ನು ಕಾಯುತ್ತಿರಲಿ. ನಾನು ಮತ್ತೆ ಹೇಳ್ತಾ ಇರುವಂತದ್ದು, ಹೆಚ್ಚಿನ ಹಬ್ಬಕ್ಕ ಉತ್ಸವಗಳು ಇದೇ ಭಾರತ್ ಹೈಸ್ಕೂಲ್ ಅಲ್ಲಿ ನಡೆದಿರುವಂತದ್ದು. ಇಲ್ಲಿಯ ಸಂಪೂರ್ಣವಾಗಿ ಮ್ಯಾನೇಜ್ಮೆಂಟಿನವರು, ಎಲ್ಲ ಶಿಕ್ಷಕರು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿರುವುದನ್ನು ನಾವು ಖಂಡಿತವಾಗಿ ಸಮಯದಲ್ಲಿ ಅವರನ್ನ ಉಲ್ಲೇಖನೀಯ ಮತ್ತು ಪ್ರಶಂಸನೀಯ ಕೂಡ. ಮುಂದಿನ ದಿನಗಳಲ್ಲಿ ಕೂಡ ಹಬ್ಬಕ್ಕ ಉತ್ಸವ ಸಮಿತಿ ಇಂಥದ್ದೇ ಸಮಾಜಪರ ಚಟುವಟಿಕೆಗಳ ಜೊತೆ ರಾಷ್ಟ್ರ ಐಕ್ಯತೆಯ, ರಾಷ್ಟ್ರ ಭಕ್ತಿಯ ಸಂದೇಶವನ್ನ ಕೊಡ್ತಾ ಬರ್ತದೆ. ಮುಂದಿನ ದಿನಗಳಲ್ಲಿ ನೀವು ಕೂಡ ಹಬ್ಬಕ್ಕ ಉತ್ಸವ ಸಮಿತಿಯ ಒಂದು ಸದಸ್ಯರಾಗಿ ನಿಮ್ಮ ದೇಶಭಕ್ತಿಯ ಒಂದು ಅಳಿಲ ಸೇವೆಯನ್ನ ನಮ್ಮ ಜೊತೆ ಸೇರಿಕೊಡ್ತೀರೆಂಬ ವಿಶ್ವಾಸದೊಂದಿಗೆ ನಿಮ್ಗೆಲ್ಲರಿಗೂ ಕೂಡ ಶುಭವಾಗ್ಲಿ. ಬರುವಂತಹ ಸ್ವಾತಂತ್ರ್ಯ ಸಂಭ್ರಮ, ಹಬ್ಬ ಹರಿದಿನಗಳೆಲ್ಲ ನಿಮ್ಮ ಬದುಕನ್ನ, ಬಾಳನ್ನ ಬೆಳಗ್ಲಿ. ಸರ್ವರಿಗೂ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಾನ್ಯ ಶ್ರೀ ಕೆ ಜಯರಾಮ್ ಶೆಟ್ಟಿ ಅವರು ಇದೀಗ ಉದ್ಘಾಟಕರು ಉದ್ಘಾಟನಾ ನುಡಿಗಳನ್ನ ಹೇಳಬೇಕಾಗಿ ವಿನಂತಿಸಿಕೊಳ್ತಾರೆ. ಈ 25 ವರ್ಷ ಮತ್ತೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ, ಎರಡನ್ನ ಭಾರತ್ ಹೈಸ್ಕೂಲ್ನಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ದಿನಕರ್ ಉಳ್ಳಾಲರು ಹೇಳಿದ್ರು, ಪ್ರಾರಂಭದ ಉತ್ಸವ 1997ರಲ್ಲಿ ಗಣ್ಯಾತಿ ಗಣ್ಯರಿದ್ದುಕೊಂಡು ಈ ಶಾಲೆಯ ಮೈದಾನದಲ್ಲೇ ಆಗಿತ್ತು. ನೆನಪಿದೆ, ತೊಕ್ಕೋಟ್ನಿಂದ ಭವ್ಯವಾದಂತ ಮೆರವಣಿಗೆ, ಡಾಕ್ಟರ್ ಶಿವರಾಮ್ ಕಾರಂತರು, ಪೂಜ್ಯ ವೀರೇಂದ್ರ ಹೆಗಡೆ ಅವರು, ಬಹಳಷ್ಟು ಜನ ವಿದ್ವಾಂಸರುಗಳೆಲ್ಲ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ನಾವು ಹಬ್ಬಗಳನ್ನ ನೇಯುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಾಯಿತು. ಕವಿಯ ಒಂದು ವಾಣಿ, ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ಓಡಿಸ್ತೇನೆ ಎಂಬ ಜಿದ್ದಿನಿಂದ ಅಲ್ಲ, ಹಣತೆ ಇರುವಷ್ಟು ಕಾಲ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಲೆಂದು, ಹಣತೆ ಆರಿದ ಮೇಲೆ ನೀನು ಯಾರು ನಾನು ಯಾರು. ಹಬ್ಬಗಳ ವಿಷಯವನ್ನ ಜನರಿಗೆ ತಲುಪಿಸುವ ದೃಷ್ಟಿಯಲ್ಲಿ ಇವತ್ತು ಈ ದೀಪ ಬೆಳಗಿದ್ದ ಕಾರ್ಯಕ್ರಮ ಒಬ್ಬರಿಂದ ಒಬ್ಬರಿಗೆ ಮುಂದಕ್ಕೆ ಹೋಗಲಿ. ಯಾಕಂತ ಹೇಳಿದ್ರೆ ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನ ಪಡೆದವಳು ಕಿತ್ತೂರು ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀದೇವಿ ಇರ್ಬೋದು, ಮಂಗಲ್ ಪಾಂಡೆ ಇರ್ಬೋದು, ತಾತ್ಯಾ ಟೋಪಿ ಇರ್ಬೋದು, ಕಡೆಯದಾಗಿ ನಾವು
ಬಂದ್ರೆ ಅಪ್ಪಕ್ಕಳನ್ನು ನಿಲ್ಲಿಸ್ತಾರೆ. ಅಪ್ಪಕ್ಕಳ ಸರ್ಕಲ್ ಅಲ್ಲಿ ಆ ಸ್ಟ್ಯಾಚ್ಯೂಗೆ ಹೋಗಿ ಪ್ರಣಾಮ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ನಮ್ಗೆ ಮುಂದಕ್ಕೆ ಆದ್ರೆ ಈ ದೇಶದ ಪ್ರಥಮ ಹೋರಾಟಗಾರ್ತಿ ಎಂಬ ಬಿರುದನ್ನು ಪಡೆದವಳನ್ನು ಇಡೀ ದೇಶದಲ್ಲಿ ಅವಳನ್ನ ನೆನೆಯಬೇಕು. ಇತಿಹಾಸಕಾರರು ಒಂದು ಲೇಖನ ಓದಿದ್ದೀನಿ, ಸುಮಾರು 562 ಜನ ಸ್ವಾತಂತ್ರ್ಯ ಹೋರಾಟಗಾರ್ತಿಯರಲ್ಲಿ ಅಪ್ಪಕ್ಕಲೇ ಪ್ರಪ್ರಥಮ ಅಂತೆ. ಆ ಪ್ರಥಮ ಹೋರಾಟಗಾರ್ತಿ ಸ್ವಾತಂತ್ರ್ಯ ಯಾಕಂತ ಹೇಳಿದ್ರೆ ಪೋರ್ಚುಗೀಸರಿಗೆ ಕಪ್ಪ ಕೊಡ್ಲಿಬಾರದು, ನಾವು ಇಲ್ಲಿ ಏನ್ ಬೆಳೆದಿದ್ದೇವೆ ಕಬ್ಬು ಅಕ್ಕಿ ಜೋಳ ಈ ಕ್ಷೇತ್ರದಲ್ಲಿ ಏನಾಗಿದೆ ಅದನ್ನ ಅವರ ಮಳಿಗೆಗೆ ಹಾಕಬಾರದು, ಅವ್ರನ್ನೆಲ್ಲಿ ತೆಗೆದುಕೊಳ್ಬಾರದು ಅಂತ ಹೇಳಿದೆ. ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ. ನಾನು ಅಲ್ಲಿಯ ಅಧಿಕಾರಿಗಳ ಹತ್ರ ನಾನು ಕೇಳಿದೆ, ಧರ್ಮಸ್ಥಳದ ಎದುರುಗಡೆ ಆ ಕಟ್ಟಡ ಆಗಿ ಎಷ್ಟು ವರ್ಷ ಆಯ್ತು ಅಂತ. ಸುಮಾರು 600 ವರ್ಷ ಆಗ್ಬಹುದು ಅಂತ ಹೇಳಿದ್ರು. ನನಗೆ ಸರಿ ನೆನಪಿದೆ, ಇತಿಹಾಸಕಾರರು ಹೇಳ್ತಾ ಇದ್ದಾರೆ, ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ನೀವು ನೋಡಿರ್ಬೋದು, ಕೆಂಪು ಬಣ್ಣದ, ಈಗಾದ್ರೆ ಎದುರುಗಡೆದೆಲ್ಲ ಬೇರೆ ಬೇರೆ ಕಟ್ಟಡ ಆಗಿದೆ. ಆ ಕೆಂಪು ಬಣ್ಣದ ಕಟ್ಟಡ 1545 ಅಪ್ಪಕ್ಕ ಅಧಿಕಾರದಲ್ಲಿರುವಾಗ ಕಟ್ಟಿದ್ದು. ಯಾಕಂತ ಕೇಳಿದ್ರೆ ಪೋರ್ಚುಗೀಸರ ಹಡಗಳನ್ನ ಗುರುತು ಮಾಡ್ಲಿಕ್ಕೆ. ಆವಾಗ ಅಲ್ಲಿಂದ ನೇರ, ಈಗ ಬೆಂಗರೆ ಬೇರೊಂದು ಪ್ರದೇಶಗಳೆಲ್ಲ ಅಡ್ಡ ದಿಕ್ಕಿ ಎಲ್ಲ ಬರ್ತಾ ಉಂಟು, ಆವಾಗ ನೇರ ಕಾಣ್ತಾ ಇತ್ತು. ಅದನ್ನ ನೋಡುವ ದೃಷ್ಟಿಯಿಂದ ಅಲ್ಲಿ ಒಂದು ಮಾಳಿಗೆಯಲ್ಲಿ ಕೆಂಪು ಬಣ್ಣದ ಕಟ್ಟಡವನ್ನು ಕಟ್ಟಿದವು. ಆದ್ರಿಂದ ಬಹಳ ಹಿಂದೆ ಸ್ವಾಭಿಮಾನ, ನಾವಿವತ್ತು ಕಾರ್ಯಕ್ರಮಕ್ಕೆ ಸ್ವಾಭಿಮಾನಕ್ಕೆ ಹೆಸರಾದವಳು. ಸ್ವಾಭಿಮಾನಕ್ಕೆ ಹೇಗೆ ಹೆಸರಾದವಳು ಅಂತ ಹೇಳಿದ್ರೆ, ತನ್ನ ಗಂಡ ಮತ್ತು ಅಳಿಯ ಇಬ್ರು ಪೋರ್ಚುಗೀಸರ ಹತ್ರ ಹೊಂದಾಣಿಕೆ ಮಾಡ್ಕೊಂಡಾಗ ಅದರ ವಿರುದ್ಧ ಸೆಣೆದು ನಿಂತು, ನಾನು ಅದನ್ನು ಕೇಳಲಿಕ್ಕೆ ತಯಾರಿಲ್ಲ, ನಮ್ಗೆ ವಿದೇಶಿಯರ ಆಳ್ವಿಕೆ, ವಿದೇಶಿಯರ ಆಕ್ರಮಣ ಬೇಡ, ಆದ್ರಿಂದ ನಮ್ಮ ಸ್ವಂತ ನೆಲದಲ್ಲಿ ಬರ್ತೇವೆ ಅಂತ ಮಂಗಳೂರನ್ನು ಬಿಟ್ಟು ಉಳ್ಳಾಲಕ್ಕೆ ಬಂದು ಇಲ್ಲಿ ರಾಜಧಾನಿ ಮಾಡಿಕೊಂಡು ಈ ದೇಶವನ್ನು, ಈ ಊರನ್ನ ಆಳಿದ. ಆದ್ರೆ ನಿಮ್ಗೂ ನಮ್ಗೆ ಹೆಮ್ಮೆ, ನಮ್ಮ ರಾಣಿ, ನಮ್ಮ ಊರಿನವರು, ಉಳ್ಳಾಲದ ರಾಣಿ ಅಪ್ಪಕ್ಕ ಅಂತ ಅವರಿಗೆ ಬಿರುದು. ಯಾಕಂತ ಹೇಳಿದ್ರೆ ನೀವು ಏನು ಹೇಳಿ, ಮುಂದಿನ ಶತಮಾನಗಳವರೆಗೆ ಆ ರಾಣಿ ಅಪ್ಪಕ್ಕಳ ಹೆಸರಿರುವವರೆಗೂ ಉಳ್ಳಾಲ ಎಂದು ಅದನ್ನು ಜೋಡಿಸ್ಬೇಕು. ಯಾಕೆ ನಮ್ಗೆ ಖುಷಿ ಆಗ್ತದೆ, ನಮ್ಮ ಊರಿನವರು, ನಮ್ಮ ಪ್ರದೇಶದವರು. ಆದ್ರಿಂದ ನಾವು ಅವರನ್ನ ಮರೆಯುವಂಥದ್ದಲ್ಲ. ಆದ್ರಿಂದ ಇವತ್ತು ಅಪ್ಪಕ್ಕಳನ್ನ ಪೋರ್ಚುಗೀಸರ ದೃಷ್ಟಿಯಲ್ಲಿ ನಾವು ನೋಡ್ಬೇಕು. ಅಪ್ಪಕ್ಕಳ ದೃಷ್ಟಿಯಿಂದ ಪೋರ್ಚುಗೀಸರನ್ನ ನೋಡ್ದಲ್ಲ, ಪೋರ್ಚುಗೀಸರ ದೃಷ್ಟಿಯಲ್ಲಿಂದ ನಾವು ನೋಡಿದ್ರೆ, ಇಲ್ಲಿಯ ಪ್ರವಾಸಿ ಡೆಲ್ಲಾವೆಲ್ಲೆ ಬರೀತಾನೆ, ಈ ಅವರ ಇಟಲಿಯ ಪೋರ್ಚುಗಲ್ನ ರಾಯಭಾರಿಗೆ ಹೇಳ್ತಾ ಇದ್ದಾನೆ, ನೀನು ಎಂದಾದರೂ ಭಾರತಕ್ಕೆ ಹೋದಾಗ ನೀನು ಉಳ್ಳಾಲಕ್ಕೆ ಹೋಗು, ಅಲ್ಲಿ ರಾಣಿ ಅಪ್ಪಕ್ಕಳು ಇರ್ತಾಳೆ, ಅವಳನ್ನು ಹೋಗ್ಕೊಂಡು ಮಾತನಾಡಿಸಿ ಬಾ ಅಂತ. ಆದ್ರಿಂದ ಒಂದು ಸ್ವಾಭಿಮಾನ ತುಂಬಿದಂತಹ ಒಬ್ಬ ಮಹಿಳೆ ಈ ಪ್ರದೇಶದಲ್ಲಿ ಕುದುರೆ ಸ್ಟ್ಯಾಚ್ಯೂ. ಆದ್ರೆ ಅಪ್ಪಕ್ಕಳ ಇತಿಹಾಸದಲ್ಲಿ ಅವರು ಕುದುರೆ ಏರಿ ಯುದ್ಧ ಮಾಡಿದ್ದಿಲ್ಲ. ಇಲ್ಲಿ ಮಂಗಳೂರಿನಲ್ಲಿ ನಮ್ಮ ಪೋರ್ಚುಗೀಸರ ಹಡಗು, ಸೇನಾ ಹಡಗುಗಳು ಎಲ್ಲ ಬಂದಾವಾಗ ಇಲ್ಲಿಯ ಮೊಗವೀರ ಬಂಧುಗಳನ್ನ ಮತ್ತು ಮುಸಲ್ಮಾನರ ಬಂಧುಗಳನ್ನ ಒಟ್ಟಿಗೆ ತೆಗೆದುಕೊಂಡು, ನೂರಾರು ದೋಣಿಗಳಲ್ಲಿ ಒಟ್ಟಿಗೆ ತೆಗೆದುಕೊಂಡು ತೂಟ ಹಿಡಿದು ಅವರ ಹಡಗಿಗೆ ಬೆಂಕಿ ಕೊಟ್ಟು ಅವರ ಸೇನಾಧಿಪತಿ ಸಮೇತ ಅವರನ್ನು ಕೊಂದವಳು. ಆದ್ರಿಂದ ಯಾವತ್ತು ನನ್ನ ಸೈನಿಕರನ್ನು ಬಾಕಿಯವರನ್ನು ಅವಳ ಇತಿಹಾಸದಲ್ಲಿ ಬರೀತಾ ಇದ್ದಾರೆ, ಅವಳು ಸಾಮಾನ್ಯ ಸ್ತ್ರೀ ಹಾಗೆ ಗೋಚರಿಸ್ತಾ ಇದ್ರು. ಕೇವಲ ಒಂದು ರಾಜ ಅಥವಾ ರಾಣಿ ಆ ತರದಲ್ಲಿಲ್ಲ. ಕೃಷಿ ಕೆಲಸಗಳಲ್ಲಿ ಏನಾಗ್ತಾ ಉಂಟು ಅದರ ಮೇಲ್ವಿಚಾರಣೆ ಮಾಡ್ತಾ ಇದ್ದಂತ ಒಬ್ಬ ಧೀಮಂತ ಮಹಿಳೆಯೂ ಆಗಿದ್ದಾರೆ. ಆದ್ರಿಂದ ಇವತ್ತು ನಾವು ಆ ದೃಷ್ಟಿಯಿಂದ ಎಲ್ಲಾ ಹೋರಾಟಗಾರರಿಗಿಂತ ಮುಂಚೆ ಈ ದೇಶದಲ್ಲಿ ನಮ್ಗೆ ಪರಾಕಿಯರ ಆಡಳಿತ ಬೇಡ, ನಾವು ಅದನ್ನು ವಿರೋಧಿಸ್ತೇವೆ, ನಿಮ್ಮನ್ನ ಇಲ್ಲಿ ಬರ್ಲಿಕ್ಕೆ ಬಿಡುವುದಿಲ್ಲ ಎಂಬಂತ ಘೋಷಣೆ ಕೂಡಿದಂತ ಅಪ್ಪಕ್ಕಳನ್ನ ನಾವು ಇವತ್ತು ಗೌರವಿಸ್ತಾ ಇದ್ದೇವೆ, ನೆನಪು ಮಾಡ್ತಾ ಇದ್ದೇವೆ. ನಮ್ಗೆ ಗೊತ್ತಿದ್ದ ಮಟ್ಟಿಗೆ 25 ವರ್ಷ ಆಯ್ತು ನಾವು ಇದು ಶಾಲೆಯಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮ, ನೀವೆಲ್ಲ ನೆನಪಿಟ್ಕೊಳ್ಳುವುದು ನಮ್ಮ ವಿನಂತಿ ಇಷ್ಟೇ. ಮುಂದೆ ನೀವು ದೊಡ್ಡದಾಗ್ತೀರಿ, ಡಾಕ್ಟರ್, ಇಂಜಿನಿಯರ್, ಬೇರೆ ಬೇರೆ ಸರ್ಕಾರಿ ಅಧಿಕಾರಿಗಳು ಏನೋ ಆಗಿರ್ಬೋದು. ಆದ್ರೆ ನಿಮ್ಮ ಜೀವನದಲ್ಲಿ ಬರುವಂತಹ ಸಂದರ್ಭದಲ್ಲಿ ಅಪ್ಪಕ್ಕಳು ಉಳ್ಳಾಲದಲ್ಲಿದ್ದಾಳೆ. ಆ ಉಳ್ಳಾಲದ ಊರಿನಲ್ಲಿ ಭಾರತ ಸ್ಕೂಲ್ನಲ್ಲಿ ನಾವು ಕಲಿತದ್ದು. ಆದ್ರೆ ಅವಳ ಹೆಸರನ್ನ ಚಿರಸ್ಥಾಯಿಯಾಗಿ ಹಿಡಿಯುವ ದೃಷ್ಟಿಯಲ್ಲಿ ನಾವಿಲ್ಲಿ ಕೆಲಸ ಮಾಡ್ತೇವೆ ಅಂತ ಭಾವನೆ ನಿಮ್ಮಲ್ಲಿ ಬರಲಿ ಎಂಬ ದೃಷ್ಟಿಯಿಂದ ಈ ಭಾರತ ಸ್ಕೂಲ್ನಲ್ಲಿ ನಾವು ನಿಮ್ಮೊಟ್ಟಿಗೆ ನಾವು ಸೇರ್ಕೊಂಡಿದ್ದೇವೆ. ನೀವು ಯಾವತ್ತು ಅಪ್ಪಕ್ಕಳನ್ನ ವೈಭವೀಕರಿಸುವ ದೃಷ್ಟಿಯಲ್ಲಿ ಎಲ್ಲರೊಂದಿಗೆ ಕೈ ಜೋಡಿಸಿದ್ರೆ ನಾವು ಈ ಕಾರ್ಯಕ್ರಮ ಮಾಡಿದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಬಹುಶಃ ನಾವು ಅಪ್ಪಕ್ಕ ಉತ್ಸವ ಸಮಿತಿ 1997 ಅಪ್ಪಕ್ಕ ಉತ್ಸವ ಮಾಡಿದ್ದೇವೆ. ಅಷ್ಟರವರೆಗೆ ನಾವು ಸಾರ್ವಜನಿಕರ ಹಣದಿಂದ ನಾವು ಮಾಡ್ತಾ ಇದ್ದೇವೆ. ಆ ನಂತರ ಸುಮಾರು 2008ನೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ನಾವು ಹೋಗಿ ಅವರ ಹತ್ರ ಧನ ಸಹಾಯ ಕೇಳಿದೆವು. ನಮ್ಗೆ ಕಷ್ಟ ಆಗ್ತಾ ಉಂಟು, ಪ್ರತಿ ವರ್ಷ ಧನ ಸಂಗ್ರಹ ಮಾಡಿ
ಪ್ರಾರಂಭದಲ್ಲಿ 3 ಲಕ್ಷ ಆದ್ರೆ ನಾನು 4 ಲಕ್ಷ, 5 ಲಕ್ಷ, 6 ಲಕ್ಷ ಜಾಸ್ತಿ ಆಗ್ತಾ ಹೋಗ್ತದೆ. ಪ್ರತಿ ವರ್ಷ ಕೇಳಿದವರುತ್ತೆ, ಕೇಳಬೇಕಾಗ್ತದೆ. ಅವರು 2008ರಲ್ಲಿ ನಮ್ಗೆ 25 ಲಕ್ಷ ರೂಪಾಯಿಯನ್ನ ಈ ಸಮಿತಿಗೆಲ್ಲ ಸರ್ಕಾರದ ಹಣ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅದರ ಮುಖಾಂತರ ಕೆಲವು ವರ್ಷ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಇಲ್ಲ, ಸರ್ಕಾರದ ಹಣ ನಾವು ಅದರಲ್ಲಿ ಪ್ರತ್ಯೇಕ ಮಾಡ್ತಾ ಇದ್ದೇವೆ. ಅಥವಾ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ಏನು ಹಬ್ಬಕ್ಕ ಉತ್ಸವ ಆಗ್ತಾ ಉಂಟು ಅದರ ಇನ್ವಿಟೇಷನ್ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅದರ ಒಟ್ಟಿಗೆ ಹಬ್ಬಕ್ಕ ಉತ್ಸವ ಸಮಿತಿ ಉಳ್ಳಾಲ ಅಂತ ಕೂಡ ಬರ್ಬೇಕು. ಯಾಕಂದ್ರೆ ನಾವು ಪ್ರಾರಂಭ ಮಾಡಿದವರು ನಾವೇ. ಆದ್ರಿಂದ ಆ ಪ್ರಯತ್ನಗಳು ಆಗ್ತಾ ಉಂಟು, ಗೊತ್ತಿಲ್ಲ. ಅದು ಆಗದೆ ನಮ್ಗೆ ಹಣ ಬಾರದಿದ್ರು ಕೂಡ ನಾವು ಪುನಃ ಮುಂಚಿನ ಹಾಗೆ ಸಾರ್ವಜನಿಕರಿಂದ ವಂತಿಗೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಜೊತೆಗೆ ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರುವಾಗ ನಾವು ಅವರ ಹತ್ರ ಹೋಗಿದ್ದೆವು, ಕೇಳಿದ್ದೆವು. ಹಬ್ಬಕ್ಕಳ ವಿಚಾರಗಳನ್ನ ಒಂದು ಶಾಶ್ವತವಾದಂತಹ ಒಂದು ಕಟ್ಟಡ ಬೇಕು, ಹಬ್ಬಕ್ಕ ಭವನ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಅವರನ್ನು ಕೊಡುವಾಗ ಅವರು 8 ಕೋಟಿ ರೂಪಾಯಿಯನ್ನ ಆವಾಗಲೇ ಕೊಟ್ಟಿದ್ರು. ಆದ್ರೆ ಇನ್ನೂ ಅದು ಸುಮಾರು 10 ವರ್ಷದವರೆಗೆ ಆಯ್ತು. ಬೇರೆ ಬೇರೆ ಕಾರಣಗಳಿಂದ ಈಗ ಅದು 8 ಹೋಗಿ 10 ಕೋಟಿವರೆಗೆ ಆಗಿದೆ. ಅದಾಗ್ತದಿಲ್ಲ, ಆದ್ರೆ ಆಗ್ತದೆ ಎಂಬ ದೃಢ ವಿಶ್ವಾಸದಲ್ಲಿ ನಾವು ಇದ್ದೇವೆ. ಅದರೊಟ್ಟಿಗೆ ಇವತ್ತು ಅಧ್ಯಯನ ಪೀಠ ಸಂಕಮಾರನ್ನು ಕರೆದಿದ್ದೇವೆ. ಅಧ್ಯಯನ ಪೀಠ ನಮ್ಮ ಕೊಡುಗೆ, ನಮ್ಮ ಪ್ರಯತ್ನ ಸರ್ಕಾರದ ಹತ್ರ ನಿರಂತರವಾಗಿ ನಾವು ಕೇಳ್ತಾ ಇದ್ದ ಆಗಂತದ್ದು. ಜೊತೆಗೆ ಸರ್ಕಾರಿ ಕಾಲೇಜಿನ ಅಕಾಡೆಮಿ ಹಾಲ್ನಲ್ಲಿ 2 ದಿವಸ 3 ದಿವಸದೊಂದು ಎಲ್ಲಾ ನಾಡಿನ ಎಲ್ಲಾ ವಿದ್ವಾಂಸರನ್ನ ಕರೆಸಿ ಹಬ್ಬಕ್ಕಳ ಬಗ್ಗೆ ವಿಚಾರ ಸಂಕಿರಣ ಮಾಡಿದೆ. ಅದರನ್ನೇ ಹಬ್ಬಕ್ಕ ಸಂಕತನ ಎಂಬ ಒಂದು ಗ್ರಂಥವನ್ನ ಮಾಡಿದ್ದೇವೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬಿಟ್ಟು ಅದನ್ನೇ ಮಾಡುವಂತದ್ದು ಹಬ್ಬಕ್ಕ ಸಂಕತನವನ್ನು ಮಾಡಿದೆ. ಆದ್ರೆ ನಾವು ಒಂದು ಬೇಡಿಕೆ ಅಂತೇಳಿ ನೀವು ಕೈ ಜೋಡಿಸ್ಬೇಕಂತ ನಾನು ಅದನ್ನೇ ಹೇಳಿದೆ. ಇವಾಗ ಆಗ್ತದ ಮತ್ತೊಂದು ಆಗ್ತದ ನಮ್ಗೆ ಗೊತ್ತಿಲ್ಲ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೇಳಿದೆ. ಕೆಂಪೇಗೌಡರು ಬಹಳ ಪ್ರಭಾವಿ ವ್ಯಕ್ತಿಯಲ್ಲಿತ್ತು. ಆದ್ರೆ ನಮ್ಮೊಂದು ಬೇಡಿಕೆ, ಈ ದೇಶದ ಒಂದು ಮಹಿಳೆ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಅವಳ ಹೆಸರನ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಎಂಬ ಬೇಡಿಕೆಯನ್ನು ನಾವು ಮಾಡಿದ್ದೇವೆ. ವಿಧಾನಸಭೆಯಲ್ಲಿ ಅದನ್ನ ಮುಂದೆ ಹೋದೆ. ನಮಗೆ ನಿನ್ನೆ ವೀರೇಂದ್ರ ಹೆಗ್ಗಡೆ ಅವರ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನೊಂದ್ಸಲ ನಾವು ಖಂಡಿತ ಅವರನ್ನ ಅಥವಾ ನಮ್ಮ MP ಅವರನ್ನ ಬೇರೆಯವರನ್ನ ನಾವು ಮುಂದಿನ ಒತ್ತಾಯ ಮಾಡ್ತಾ ಇದ್ದೇವೆ. ಅದಾದ್ರೆ ನೀವು ಮುಂದಿನ ದಿನಗಳಲ್ಲಿ ಏನೇನೆಲ್ಲ ನಮ್ಮಿಂದ ಆಗದೇ ಇರುವಂತದ್ದುಂಟು ಅದನ್ನ ನೀವು ಮುಂದುವರಿಸಿಕೊಂಡು ಹೋದ್ರೆ ನಮ್ಗೆ ಹೆಚ್ಚು ಸಂತೋಷ ಅಂತ ಹೇಳ್ತಾ, ಹಬ್ಬಕ್ಕಳ ಹೆಸರು ಚಿರಸ್ಥಾಯಿ ಆಗ್ಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ವಂದಿಸಿದ ಮಾನ್ಯ ಜಯರಾಮ್ ಶೆಟ್ಟಿ ಅವರು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿದ್ದಾರೆ. ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯ ನೀನು ಇದ್ದಾರೆ ಅಂತ ಕಾಣ್ತಾ ಇದೆ. ದಯಮಾಡಿ ವೇದಿಕೆಗೆ ಬರಬೇಕಾಗಿದೆ. ಅಂತಹ ಅದ್ಭುತವಾದ ಸಾಧನೆ ಮಾಡಿರುವಂತಹ ಮಗುವಿನ ಸಂಘ 2 ವರ್ಷದಲ್ಲಿ ಒಂದು ಶತಮಾನೋತ್ಸವ ಸಮಾರಂಭವನ್ನು ಕೂಡ ಏರ್ಪಡಿಸಲಿಕ್ಕೆ ಇದೆ. ಉಳ್ಳಾಲ ಮಗುವೀರ ಸಮಾಜದವರೇನಿದ್ದಾರೆ, ಹಬ್ಬಕ್ಕ ರಾಣಿಯ ಜೊತೆಯಲ್ಲಿ ಯಾವಾಗಲೂ ಹೋರಾಟಕ್ಕೆ ನಿಂತಂತವರು. ಆ ದೃಷ್ಟಿಯಿಂದ ಮಗುವೀರ ಶಿಕ್ಷಣ ಸಂಸ್ಥೆಗಳು, ಮಗುವೀರ ಸಂಘ ಮತ್ತು ಮಗುವೀರ ಸಮುದಾಯ ಅವರು ಹಬ್ಬಕ್ಕನ ಜೊತೆಯಾಗಿ ಸಹಕರಿಸಿದ್ದರಿಂದಾಗಿ ಅವಳ ಸ್ಮರಣೆ ಬಹಳ ಸೂಕ್ತ ಅಂತ ಅನಿಸ್ತದೆ. ಈ ಸಂದರ್ಭದಲ್ಲಿ ನಮಗೆ ಅಮೃತ ಮಹೋತ್ಸವದ ಕ್ಷಣದಲ್ಲಿ ವೀರಾಣಿ ಹಬ್ಬಕ್ಕಳ ಕುರಿತಾಗಿ ಮಾತನಾಡಲಿಕ್ಕೆ ಜನ ಯಾರಾಗಬಹುದು ಎನ್ನುವ ಸಂದರ್ಭ ಬಂದಾಗ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ ಅವರ ಹೆಸರು ಪ್ರಸ್ತಾಪಕ್ಕೆ ಬಂತು. ಎಲ್ಲರೂ ಕೂಡ ಬಹಳ ಖುಷಿಯಿಂದ ಒಪ್ಪಿಕೊಂಡಿದ್ದೇವೆ. ಅವರು ಆಗಮಿಸಿದ್ದಾರೆ. ಅವರನ್ನು ಪರಿಚಯ ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀ ಆನಂದ ಅಸೈಗೋಳಿ ಅವರು. ಬಹಳ ಖುಷಿಯದು. ಇವರು ದಿನಾಂಕ 18/5/1960 ಮಂಗಳೂರು ತಾಲೂಕಿನ ಹಳೆ ಅಂಗಡಿಯ ಸಿರಿಪಾವಂಜೆ ಮನೆತನದಲ್ಲಿ ಜನಿಸಿರುವವರು. ಇವರ ವಿದ್ಯಾರ್ಹತೆ MA PhD. ವೃತ್ತಿ ಉಪನ್ಯಾಸಕ, ಕನ್ನಡ ವಿಭಾಗ ಸಂತ ಅಲೋಸಿಯಸ್ ಪದವಿ ಪೂರ್ವ ಕಾಲೇಜು ಮಂಗಳೂರು. ಪ್ರಾಥಮಿಕ ಶಿಕ್ಷಣ ಶ್ರೀ ಧೂಮಾವತಿ ಹಿರಿಯ ಪ್ರಾಥಮಿಕ ಶಾಲೆ ಮೊಕ್ಕ. ಹೈಸ್ಕೂಲ್ ವಿದ್ಯಾದಾಯಿನಿ ಪ್ರೌಢಶಾಲೆ ಸುರತ್ಕಲ್. ಪದವಿ ಪೂರ್ವ ಶಿಕ್ಷಣ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು. ಪದವಿ ಶಿಕ್ಷಣ ಗೋವಿಂದಾಸ್ ಕಾಲೇಜ್ ಸುರತ್ಕಲ್. MA ಪದವಿ ಕನ್ನಡ ವಿಭಾಗ ಮಂಗಳೂರು ವಿಶ್ವವಿದ್ಯಾಲಯ. ಡಾಕ್ಟರೇಟ್ ಕನ್ನಡ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀ BA ವಿವೇಕ್ ರೈ ಇವರ ವಿಶ್ರಾಂತಿ ಉಪಕುಲಪತಿಗಳು ಹಂಪಿ ವಿಶ್ವವಿದ್ಯಾಲಯ ಇವರ ಮಾರ್ಗದರ್ಶನದಲ್ಲಿ. ವಿಷಯ ಜಾನಪದ ಶಬ್ದಶಕ್ತಿ, ಹರಕೆ ಹಾರೈಕೆ ಸಂಬಂಧಿ ತುಳು ಜನಪದ ನುಡಿಗಟ್ಟುಗಳು. ಪ್ರವೃತ್ತಿ ಕೃಷಿ, ಅಧ್ಯಯನ, ಜಾನಪದ ಸಂಶೋಧನೆ,
ಬಾನುಲಿ ಮತ್ತು ದೂರದರ್ಶನದಲ್ಲಿ ಸಂಸ್ಕೃತಿ ಪ್ರಸಾರ, ಜಾನಪದ ಸಾಹಿತ್ಯ, ಸಂಸ್ಕೃತಿ ಮತ್ತು ಧಾರ್ಮಿಕ ವಿಚಾರಗಳ ಕುರಿತು ಉಪನ್ಯಾಸ. ಪ್ರಕಟಿತ ಕೃತಿಗಳು: ಅಗೋಳಿ ಮಂಜಣ್ಣ, ಅಮರ ಬೀರೇರು ಕೋಟಿ ಜನಯರು, ತುಳು ನಡಕೆ, ಡೋಲು, ಕರ್ಮ, ಧರ್ಮರಸು ಉಳ್ಳಾಯ, ಮಾಯದ ಮರಿಪು, ಬ್ರಹ್ಮ ಬಲಾಂಡಿ, ಮಾಯದ ಕಾಯೆ, ನುಡಿ ಸಿಂಗಾರ, ಮಾಯ ಮತ್ತು ಜೋಗ, ನಿನಾದ ಕವನ ಸಂಕಲನ, ಜ್ಞಾನದ ನಡಿಕೆ, ಜ್ಞಾನದ ನಡೆ, ಸಂತ್ಯದೊಳೈ ಒಂತೆ, ಸಾವಿರದ ಸತ್ಯಗಳು, ಜ್ಞಾನದ ಬೊಲ್ಪು. ಅಪ್ರಕಟಿತ ಕೃತಿಗಳು: ಕೋಟಿ ಚೆನ್ನಯ, ದಕ್ಷಯಜ್ಞ, ರಾಣಿ ಹಬ್ಬಕ್ಕ, ಮಾಯದ ಮದಿಪು. ಸಾಧನೆಯ ಪುರಸ್ಕಾರ: 1997-98 ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಯೋಜನೆಯ ಪ್ರಶಸ್ತಿ ಡೋಲು ಕಥಾ ಸಂಕಲನಕ್ಕೆ. 1998 ಅಮರ ಬೀರೇರು ಕೋಟಿ ಜನಯರು ಕೃತಿಗೆ ಪಣಿಯಡಿ ಪ್ರಶಸ್ತಿ. 2003 ಭಾರತೀಯ ಜೂನಿಯರ್ ಚೇಂಬರ್ ವತಿಯಿಂದ ಜನಮೆಚ್ಚಿದ ಜಾನಪದ ಸಂಶೋಧಕ ಪ್ರಶಸ್ತಿ. 2003 ತುಳು ಜಾನಪದ ನುಡಿಗಟ್ಟುಗಳು ಕೃತಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪ್ರದಾನ. 2004 ಮೂಲ್ಕಿ ಶಾಂಭವಿ ಜೇಸಿಸ್ ವತಿಯಿಂದ ಜಾನಪದ ಕ್ಷೇತ್ರದ ಸಾಧನೆಗಾಗಿ ಅತ್ಯುತ್ತಮ ಯುವ ಪ್ರಶಸ್ತಿ. 2006 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. 2019 ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಜಾನಪದ ಸಾಹಿತ್ಯ ಸಾಧನೆಗಾಗಿ ಸಾಧಕ ಪ್ರಶಸ್ತಿ. ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿಯೇ 1987-88 ಅವಧಿಯಲ್ಲಿ ಗೋವಿಂದಾಸ್ ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ. 1990 ಮಂಗಳೂರು ಆಕಾಶವಾಣಿಯಲ್ಲಿ ಚಿಂತನ, ಭಾಷಣ, ನಾಟಕ ಮೊದಲಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಅನುಭವ. 1990 ಕನ್ನಡ ಸ್ನಾತಕೋತ್ತರ ಪದವಿ ಪಡೆದು ಸುಂಕದಗಟ್ಟೆ ಅಂಬಿಕಾ ಅನ್ನಪೂರ್ಣೇಶ್ವರಿ ಕಾಲೇಜಿನಲ್ಲಿ ಶಿಕ್ಷಕ ವೃತ್ತಿ ಆರಂಭ. 1993 ಕಾಟಿಪಾಳ ಶ್ರೀ ನಾರಾಯಣಗುರು ಪದವಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ 2004 ಸುಮಾರು 12 ವರ್ಷಗಳ ಕಾಲ ದುಡಿದ ಅನುಭವ. 2002 ಮಂಗಳೂರು ವಿಶ್ವವಿದ್ಯಾನಿಲಯ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯನಾಗಿ ಕರ್ನಾಟಕ ಸರ್ಕಾರದಿಂದ ನೇಮಕ. 2005 ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿ ಕರ್ನಾಟಕ ಸರ್ಕಾರದಿಂದ ನೇಮಕ. ಕರಾವಳಿ ಕರ್ನಾಟಕದ ಪ್ರಸಿದ್ಧ ಟಿವಿ ಚಾನೆಲ್ ನಮ್ಮ ಟಿವಿ, ವಿ4, ನಮ್ಮ ಕುಡ್ಲ ದೃಶ್ಯ ಮಾಧ್ಯಮಗಳಲ್ಲಿ ತುಳು ಸಂಸ್ಕೃತಿಗೆ ಸಂಬಂಧಿಸಿದ ಪಟ್ಟಾಂಗ, ಚಾವಡಿ ಮುಂತಾದ ಕಾರ್ಯಕ್ರಮಗಳ ಸಂಯೋಜನೆ. 2008 ಡಿಸೆಂಬರ್ ತಿಂಗಳಲ್ಲಿ ಬಹರೈನ್ನಲ್ಲಿ ನಡೆದ ಸಾಂಸ್ಕೃತಿಕ ಉತ್ಸವದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿತು. 2009 ಉಜಿರೆಯಲ್ಲಿ ನಡೆದ ವಿಶ್ವ ತುಳು ಸಮ್ಮೇಳನದಲ್ಲಿ ಪ್ರಧಾನ ಭಾಷಣಕಾರರಾಗಿ ಆಯ್ಕೆ ಮತ್ತು ಜನಮೆಚ್ಚುಗೆ. 2012 ಮಸ್ಕತ್ನಲ್ಲಿ ನಡೆದ ತುಳು ಸಮಾವೇಶದಲ್ಲಿ ಪ್ರಧಾನ ಭಾಷಣ. 2015 ಕತಾರ್ ಕನ್ನಡ ಸಂಘದ ಕಾರ್ಯಕ್ರಮದಲ್ಲಿ ಪ್ರಧಾನ ಅತಿಥಿ. 2018 ಕುವೈಟ್ ಬಿಲ್ಲವಾಸ್ ಸಾಂಸ್ಕೃತಿಕ ಸಮಾವೇಶದಲ್ಲಿ ಪ್ರಧಾನ ಅತಿಥಿ. 2020 ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಸ್ಥಾಪನಾ ಪ್ರಶಸ್ತಿ ಪುರಸ್ಕಾರ. ನಿವೃತ್ತಿಯ ಬಳಿಕ 2021 ಜನವರಿ 1 ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಮತ್ತು ರಾಣಿ ಹಬ್ಬಕ್ಕ ಅಧ್ಯಯನ ಪೀಠದ ಸಂಯೋಜಕರಾಗಿ ಸೇವೆ. ಕ್ಷಮಿಸಿ, ಇನ್ನೂ ಇದೆ, ಕ್ಷಮಿಸಬೇಕು ಗುರುಗಳಲ್ಲಿ ಒಂದು ವಿಚಾರ. ಇನ್ನೂ ಹೇಳಲಿಕ್ಕೆ ತುಂಬ ಇದೆ, ಆದರೆ ಹೇಳುವಂಥ ಅವಕಾಶ ಇಲ್ಲ. ದಯವಿಟ್ಟು ಅವರ ಸಾಧನೆಗಳು ಬಹಳಷ್ಟಿದೆ. ಅವರು ದುಡಿದಂಥ ಕ್ಷೇತ್ರಗಳು ಯಾವುದು ಕೂಡ ನಮಗೆ ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರನ್ನು ಪಡೆದಂಥವರು ಶ್ರೀಯುತ ಗಣೇಶ್ ಅಮೀನ್ ಸಂಗಮಾರ್. ವಂದನೆಗಳು. ಒಂದು 32 ವರ್ಷಗಳ ಉಪನ್ಯಾಸಕ ವೃತ್ತಿಯಲ್ಲಿ ನಾನು ಪಡೆದಂತಹ ಅನುಭವ ಏನು ಅಂತ ಹೇಳಿದರೆ, 2 ದೊಡ್ಡ ಕಷ್ಟ ಯಾವುದಂದರೆ, ಒಂದು ಬೆಳಗ್ಗಿನ ಕೊನೆಯ ಪಿರಿಯಡ್, ಮತ್ತೊಂದು ಮಧ್ಯಾಹ್ನದ ಮೊದಲ ಪಿರಿಯಡ್. ಹಾಗೆ ಈ ಮಧ್ಯಾಹ್ನದ ಮೊದಲ ಪಿರಿಯಡ್ ಇದೆಯಲ್ಲ,
ಅದು ಎಷ್ಟು ಕಷ್ಟ ಅಂತ ಹೇಳಿದರೆ, ನಿಮ್ಮನ್ನು ಒಂದು ರೀತಿಯಲ್ಲಿ ಜೈಲಲ್ಲಿ ಹಾಕಿ ನಾವು ಕೂರಿಸಿ ಭಾಷಣ ಮಾಡಿದ ರೀತಿ ಆಗ್ತದೆ. ಆದ್ದರಿಂದ ಇದು ನಿಮ್ಮ ತಪ್ಪಲ್ಲ ಎನ್ನುವುದು ನನ್ನ ಗಮನದಲ್ಲಿ ಇಟ್ಟುಕೊಂಡು ನನಗೆ ತುಂಬ ಇವತ್ತು ಸಂತೋಷ ಆಗ್ತದೆ ಅಂತ ಹೇಳಿದರೆ, ಇದರ ಅಧ್ಯಕ್ಷರು ನಮ್ಮ ಮನೋಜ್ ಸಾಲ್ಯಾನಿ ಇವರು ಮೊಗವೀರ ಸಮಾಜದ ಅಧ್ಯಕ್ಷರು, ಮೊಗವೀರ ಸಮಾಜದ ಸಂಘದ ಅಧ್ಯಕ್ಷರು. ಅಬ್ಬಕ್ಕ ರಾಣಿಗೂ ಆ ಮೊಗವೀರ ಸಮಾಜಕ್ಕೂ ಇಲ್ಲಿ ನೇರ ಸಂಬಂಧ ಇತ್ತು. ಇಲ್ಲಿಯ ಎಲ್ಲ ಸಮುದಾಯಗಳು ಅಬ್ಬಕ್ಕನ ಜೊತೆಯಲ್ಲಿ ಇದ್ದಂತಹ ಸಮುದಾಯಗಳು. ಮಾಧ್ಯಮದ ಬಂಧುಗಳೇ, ವೇದಿಕೆಯ ಗಣ್ಯರೇ ಮತ್ತು ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಗೊತ್ತಿದೆ, ಸಮಿತಿಯವರು ಒಂದು 10 ಪ್ರಶ್ನೆ ಕೇಳ್ತಾರೆ. ನನಗೆ ಈ ಮಕ್ಕಳನ್ನ ನಿಮ್ಮನ್ನು ನೋಡುವಾಗ ಒಂದು ಖುಷಿ ಯಾಕೆ ಆಗುತ್ತೆ ಗೊತ್ತಾ? ನಿಮ್ಮ ಅಜ್ಜನ ಅಜ್ಜನ ಅಜ್ಜ ಮುತ್ತಜ್ಜ ಬಹುಶಃ ರಾಣಿ ಅಬ್ಬಕ್ಕನ ಸೈನ್ಯದಲ್ಲಿ ಇದ್ದಿರಲಿಕ್ಕೆ ಸಾಕು ಎನ್ನುವಂಥ ಒಂದು ಅನಿಸಿಕೆ ನನ್ನಲ್ಲಿ ಆಗ್ತಾ ಉಂಟು ನಿಮ್ಮ ಒಂದು ಕ್ರಿಯಾಶೀಲತೆಯನ್ನು ನೋಡುವಾಗ. ಇಲ್ಲಿದ್ದಂತಹ, ಕೊನೆಗೆ ಚಪ್ಪಾಳೆ ಹೊಡೆದ್ರೆ ಸಾಕಾಯ್ತಾ, ಇಲ್ಲಿದ್ದಂತಹ ಎಲ್ಲ ಯುವಕರು ಎಲ್ಲ ಯುವತಿಯರು ಒಂದು ರೀತಿಯಲ್ಲಿ ಈ ಉಳ್ಳಾಲದ ಪವಿತ್ರವಾದಂತಹ ಸಮುದ್ರದ ಆಳದ, ಉಳ್ಳಾಲ ಅಂತ ಹೇಳಿದರೆ ಒಂದು ಆಳವಾದಂತಹ ಜಾಗ ಅಂತ ಅರ್ಥ. ಇನ್ನೊಂದು ಅರ್ಥ ಏನು ಅಂತ ಹೇಳಿದರೆ ಉಳ್ಳ ಆಳ ಅಂತ. ಇಲ್ಲಿ ಇದ್ದವರು ಅಂತ ಏನಿದ್ದವರು ಅಂತ ಹೇಳಿದರೆ, ಅದು ಸಂಪತ್ತು ಇದ್ದವರು ಇರಬಹುದು, ಅನುಭವ ಇದ್ದವರು ಇರಬಹುದು, ಶೌರ್ಯ ಪರಾಕ್ರಮ ಇದ್ದವರು ಇರಬಹುದು. ಅಂತಹ ಒಂದು ಆಳ ಇದ್ದಂತಹ ಈ ಮಣ್ಣು, ಇದು ಚರಿತ್ರೆಯ ಮಣ್ಣು. ಅಲ್ಲಿ ಒಂದು 4 ಹುಡುಗರನ್ನು ನಾನು ಆಗದಿಂದ ಗಮನಿಸ್ತಾ ಇದ್ದೇನೆ ಮಧ್ಯಭಾಗದಲ್ಲಿ. ತುಂಬ ಆಕ್ಟಿವ್ ಹುಡುಗರವರು. ಅವರು ಹೇಗೆ ಇದ್ದಾರೆ ಅಂತ ಹೇಳಿದರೆ, ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅದು ಅಬ್ಬಕ್ಕನ ಪ್ರೇರಣೆ ಇದ್ದಿರಲಿಕ್ಕೂ ಸಾಕು. ಈಗ ದಿನಕರ್ ಉಳ್ಳಾಲ ಅವರು ಮಾತಾಡುವಾಗ ನಮ್ಮಲ್ಲಿ ದೈವಾರಾಧನೆಯಲ್ಲಿ ಹೆಂಗಸರ ಮೇಲೆ ದೈವ ಬರುವಂಥದ್ದು, ಗಂಡಸರ ಮೇಲೆ ಹೆಂಗಸು ದೈವ ಬರುವಂಥದ್ದನ್ನು ನಾವು ಕೇಳ್ತೇವೆ. ಹಾಗೆ ಅವರು ಮಾತಾಡುವಾಗ ಅವರಿಗೆ ಒಂದು ರೀತಿ ಆವೇಶ ಬಂದ ಹಾಗೆ ಆಗ್ತದಲ್ಲ, ಅದೇ ರೀತಿಯಲ್ಲಿ ಅಬ್ಬಕ್ಕನ ವಿಷಯದ ಬಗ್ಗೆ ಇಲ್ಲಿ ಉಪನ್ಯಾಸ ಕೇಳುವಾಗ ಆ ಯುವಕರ ಎದೆಯಲ್ಲಿ ಆವತ್ತಿನ ಆ ಸೈನ್ಯದ ಸ್ಪಿರಿಟ್ ಬಂದಿರಲಿಕ್ಕೂ ಸಾಕು. ಕೇಳಿ, ನಾನು ಹೆಚ್ಚು ಮಾತಾಡಲ್ಲ ಮಕ್ಕಳೇ. ಒಂದು 30 ನಿಮಿಷ ನಮಗೆ ಕೊಟ್ಟದ್ರಲ್ಲಿ ನಾನೊಂದು 20 ನಿಮಿಷ ಮಾತ್ರ ತೆಕ್ಕೊಳ್ತೇನೆ. ನಿಮಗೆ ಒಂದು 4-5 ಕಥೆಗಳನ್ನು ಮಾತ್ರ ನಾನು ಹೇಳ್ತೇನೆ. ಅದನ್ನು ಕೇಳಿ ಆನಂತರ ಕ್ಯಾಶ್ ಪ್ರೈಸ್ ಕೊಡ್ತಾರೆ. ಸಾಧಾರಣ 1000ವರೆಗೆ ಒಂದು ಕ್ಯಾಶ್ ಪ್ರೈಸ್ ಕೊಡ್ತಾರೆ. ದಿನಕರ ಉಳ್ಳಾಲ ಅವರು ಸಮಿತಿ ಅಧ್ಯಕ್ಷರು ಕೊಡ್ತಾರೆ. ಅದನ್ನು ಯಾರು ಪಡೆಯುತ್ತೀರಿ ಎನ್ನುವಂಥದ್ದು ಮುಖ್ಯ ಆಗ್ತದೆ. ಅದು ಆಗಬೇಕಾದರೆ ನೀವು ಇಲ್ಲಿ ವೇದಿಕೆಯಲ್ಲಿ ನಾವು ಮಾತಾಡಿದ ಎಲ್ಲ ಅಂಶಗಳನ್ನು ಕೇಳಬೇಕು. ಸರಿ, ಭಾರತ ಸ್ವಾತಂತ್ರ್ಯದ ಅಮೃತ ವರ್ಷದ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. 75 ವರ್ಷಗಳನ್ನು ಕಳೆದು ಆ 75ನೇ ವರ್ಷದ ಅಮೃತ ಕಾಲದಲ್ಲಿ ಸಿಂಹಾವಲೋಕನವನ್ನು ಮಾಡುವಂತಹ ಒಂದು ಸಂದರ್ಭ ಇದು. ಸ್ವಾತಂತ್ರ್ಯ ಹೋರಾಟಕ್ಕೆ ಯಾರೆಲ್ಲ ಇಲ್ಲಿ ಪ್ರಯತ್ನ ಮಾಡಿದ್ದಾರೆ? ಈ ತುಳುನಾಡಿನಲ್ಲಿ ಒಬ್ಬ ಅರಸು ಇದ್ದಂತೆ. ಅಬ್ಬಕ್ಕನ ಚರಿತ್ರೆಗೆ ಬರುವ ಮೊದಲು ಈ ತುಳುನಾಡಿನಲ್ಲಿ ಒಬ್ಬ ಅರಸ ಇದ್ದ. ಅವನ ಹೆಸರು ಬಲಿಚಕ್ರವರ್ತಿ ಅಂತ. ಆ ಬಲಿಚಕ್ರವರ್ತಿ ಒಬ್ಬ ಮೂಲ ಕೃಷಿಕರ ರಾಜ. ಅಬ್ಬಕ್ಕನ ಹಾಗೆ ಅವ ಕೃಷಿಕರ ರಾಜ. ಅವ ಭೂಮಿಯಲ್ಲಿ ಕೃಷಿಯ ಮೂಲಕವಾಗಿ ಸ್ವರ್ಗವನ್ನು ನಿರ್ಮಾಣ ಮಾಡಿ 33 ಕೋಟಿ ದೇವತೆಗಳ ಅಧಿಪತಿಯಾದಂತಹ ಇಂದ್ರನ ಪಟ್ಟವನ್ನು ಗೆಲ್ಲೋದಕ್ಕೆ ಅವ ದಂಡು ತೆಗೆದುಕೊಂಡು ಹೋಗ್ತಾನೆ. ತುಳುವಿನ ಪಾಠದಲ್ಲಿ ಅದು ಭಾರಿ ಚಂದ ಬರುತ್ತೆ. ದಂಡು ತೆಗೆದುಕೊಂಡು ಹೋಗಿ ಆ ದೇವತೆಗಳನ್ನೆಲ್ಲ ಜಯಿಸ್ತಾನೆ. ಜಯಿಸಿ ಅವರ ಆ ಕಿರೀಟ ಛತ್ರಗಳು ಈ ಬಲಿಚಕ್ರವರ್ತಿಯ ಕತ್ತಿಯ ಮೊನೆಗೆ ಸಿರಿಯಾಗಿ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ನೋಡ್ತಾನೆ, ಅಲ್ಲಿ ಒಂದು ಪೀಠ ಇದೆ. ನಮ್ಮನ್ನ ಒಬ್ಬೊಬ್ಬರನ್ನ
ಜಗಳ ಮಾಡಿಸಿಕೊಂಡು ಕೊಲ್ಲಿಸುವಂತಹ, ನಮ್ಮೊಳಗೆ ಜಗಳ ತರುವಂತಹ ಈ ಸಿಂಹಾಸನ, ಈ ಪೀಠ ಅದು ಬೇಕಾ ಅಂತ ಹೇಳಿಕೊಂಡು ಅದನ್ನು ಒದೆಯಲಿಕ್ಕೆ ಹೋಗ್ತಾನೆ ಬಲಿಚಕ್ರವರ್ತಿ. ಆಗ ಒಂದು ಹುಡುಗಿ ಓಡಿ ಬರ್ತಾಳೆ, ಬಲಿಚಕ್ರವರ್ತಿಯ ಕಾಲಿಗೆ ಬೀಳ್ತಾಳೆ. ಆಗ ಇವ ಹೇಳ್ತಾನೆ, ಅಪ್ಪೆ ಈ ಏರು ಅಂತ ಕೇಳ್ತಾನೆ. ಬಲಿಚಕ್ರವರ್ತಿ ಅಪ್ಪೆ ಈ ಏರು ಅಂತ ಕೇಳ್ತಾನೆ. ಅವಳಿಗೆ ಆಶ್ಚರ್ಯ ಆಗ್ತದೆ. ಆ ಹೆಣ್ಣು ಯಾರು ಅಂತ ಹೇಳಿದ್ರೆ ಸ್ವರ್ಗದ ನಲಿಕೆದ ಪೊಣ್ಣು ಊರ್ವಶಿ. ಆ ಊರ್ವಶಿ ಆಶ್ಚರ್ಯದಿಂದ ಒಂಜಿ ಪೊಣ್ಣನು ಅಪ್ಪೆಂದು ಮಾನಾದಿಗೇಡಿ ಲೆಪ್ಪು ನಂಚಿನ ಊರುಲ ಈ ಒಂಜಿ ಲೋಕಡು ಉಂಡ ಎನ್ನುವ ಪ್ರಶ್ನೆಯನ್ನು ಅವಳು ಕೇಳುವಾಗ ಬಲಿಚಕ್ರವರ್ತಿ ಹೇಳ್ತಾನಂತೆ, ಬಲ ಈ ಎಂಕಲ್ನ ತುಳುನಾಡಿದ ಬಲ, ಈ ಅಪ್ಪೆ ಆದ ಬಲ, ಮಾಮಿ ಮರ್ಮಲ ಆದ ಬಲ, ತಂಗಡಿ ಪಲಿಯಾದ ಬಲ, ಅಜ್ಜಿ ಪಿಜ್ಜಿ ಆದ ಬಲ, ಆಣನ ಜೂವಗೂ ಬೆಪ್ಪು ಸುಲುನು ಕೊರ್ಪಿನಂಚಿನ ಮೋಕೆದ ಸೂಕೆಡಲೆನು ಆಣನು ತಾಂಗ್ ತರ್ವೆಲ್ಡು ತರ್ಕದು ತಟ್ಟು ನಂಚಿನ ಬುಡೆದಿಯಾದ ಬಲ, ಹೆಂಡತಿಯಾಗಿ ನೀನು ಬಾ ಅಂತ ಬಲಿಚಕ್ರವರ್ತಿ ಊರ್ವಶಿಯನ್ನ ಕರೀತಾನೆ. ಆದರೆ ಊರ್ವಶಿ ಬಂದಿದ್ದಾಳೆ ಇಲ್ವಾ ನನಗೆ ಗೊತ್ತಿಲ್ಲ. ಆದರೆ ಆ ಅಬ್ಬಕ್ಕ ಎನ್ನುವಂತಹ ಹೆಸರಿನಲ್ಲಿ ಏನಿದೆ ಗೊತ್ತಾ? ಒಂದು ಕಡೆ ಹಬ್ಬ ಇದ್ದಾಳೆ, ತುಳುವಿನ ಹಬ್ಬ ಅಂತ ಹೇಳಿದ್ರೆ ನಮ್ಮನ್ನ ಸಾಕುವಂತಹ ಮೊಮ್ಮಕ್ಕಳನ್ನ ಸಾಕುವಂತಹ ಅಜ್ಜಿಗೆ ನಾವು ಹಬ್ಬ ಅಂತ ಹೇಳ್ತೇವೆ, ಅಬ್ಬೆ ಅಂತ ತಾಯಿಗೆ ಹೇಳ್ತೇವೆ ಕನ್ನಡದಲ್ಲಿ. ಇನ್ನೊಬ್ಬಳು ಅಕ್ಕ ಇದ್ದಾಳೆ, ಅದರಲ್ಲಿ ಹಬ್ಬ ಮತ್ತು ಅಕ್ಕ ಎರಡೂ ಇರುವಂತಹ ಒಂದು ಶಕ್ತಿ ಅದು ಹಬ್ಬಕ್ಕ ಎನ್ನುವಾಗ ಇಲ್ಲಿ ಗಟ್ಟಿಯವರಿಗೆ ಗಟ್ಟಿಯಾಗಿ ಸ್ವರ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಎಲ್ಲರ ಮೈಯಲ್ಲಿ ಉಳ್ಳಾಲದಲ್ಲಿ ಹಬ್ಬಕ್ಕ ಬರ್ತಾ ಇದ್ದಾಳೆ ಎನ್ನುವಂಥದ್ದು ಈ ಸಭೆಯನ್ನು ನೋಡುವಾಗ ನನಗೆ ತುಂಬ ಖುಷಿ ಆಯಿತು. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಸಾಮಾನ್ಯದ ಜನ ಅಲ್ಲ. ನಮ್ಮಲ್ಲಿ ಒಂದು ಮಾತಿದೆ, ಬೆಂದು ಬೆಂದದು ಪಿಂದು ಪಿಂದದು ಕೊಂಬುಡು ಲಾಂಬು ಕೊಡಿದಿ ನಂಚಿನ ಏಕಿನಿ ಬುದ್ಧಿಯಂತ ಜನಮಾನಿಲು ಅಂತ. ನಾನು ಒಂದು 20 ವರ್ಷಗಳ ಹಿಂದೆ ನಮ್ಮ ಜಯರಾಮ್ ಶೆಟ್ರ ಅವರು ಮಾಜಿ MLA ಆಗಿದ್ದರು, ಶಾಸಕರು, ಅವರ ಒಂದು ಭಾಷಣವನ್ನು ಕೇಳಿ ನನಗೆ ಈಗಲೂ ಆ ಮಾತು ನೆನಪಿದೆ. ಅಂತಹ ಹಿರಿಯರ ಉದ್ಘಾಟನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಮೊಗವೀರ ಸಮಾಜದ ಅಧ್ಯಕ್ಷರಾದಂತಹ ಸಾಲ್ಯಾನ್ರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನೀವು ಇಷ್ಟು ಜನ ಯುವಕರು ಯುವತಿಯರಿದ್ದೀರಿ, ನೀವು ನಮ್ಮ ಭವಿಷ್ಯ, ನೀವು ನಮ್ಮ ಚರಿತ್ರೆ. ನಾವೀಗ 400 ವರ್ಷದ ಹಿಂದಿನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಮಗೆ ನಾಳೆ ಉಳ್ಳಾಲದ ಚರಿತ್ರೆಯನ್ನು ಬೆಳಗಿಸುವವರು ನಾವಲ್ಲ, ಅಥವಾ ಕಳೆದು ಹೋದವರಲ್ಲ, ಇಲ್ಲಿ ಕೂತಂತಹ ನೀವುಗಳು ಎನ್ನುವುದನ್ನು ನಿಮಗೆ ತಿಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಬ್ಬಕ್ಕ ಉತ್ಸವ ಸಮಿತಿ ಮಾಡಿದೆ ಎನ್ನುವಂಥದ್ದು ನನಗೆ ತುಂಬ ಸಂತೋಷದಂತಹ ಆ ವಿಷಯ. ದಿನಕರ ಉಳ್ಳಾಲರ ನೇತೃತ್ವದಲ್ಲಿ ತುಂಬ ಕಾರ್ಯಕ್ರಮಗಳಿಲ್ಲಿ ಆಗ್ತಾ ಇದೆ, ನಾನು ಪೇಪರ್ಗಳಲ್ಲಿ ನೋಡ್ತಾ ಇದ್ದೇನೆ. ಸ್ನೇಹಿತರೆ, ನನಗೆ ಈಗ 63 ವರ್ಷ. 63 ವರ್ಷ ಆದರೆ ಒಂದು 55 ವರ್ಷಗಳ ಹಿಂದೆ ನಾನೊಂದು ಮುಕ್ಕ ಪ್ರದೇಶದ ಕರಾವಳಿ ಭಾಗದ ಧೂಮಾವತಿ ಎನ್ನುವಂತಹ ಒಂದು ಶಾಲೆಯಲ್ಲಿ ನಾನು ಓದ್ತಾ ಇರುವಾಗ ನಾವು ಕಡಲ ಬದಿಗೆ ಹೋಗ್ತಾ ಇದ್ದೆವು, ಕರಾವಳಿ ತೀರಕ್ಕೆ ಹೋಗ್ತಾ ಇದ್ದೆವು. ಅಲ್ಲಿ ಹೋಗುವಾಗ ಇದು ನಿಮ್ಮ ಗಮನದಲ್ಲಿ ಇರಬೇಕಾಯ್ತಾ, ನಿಮಗೆ ಅದನ್ನೆಲ್ಲ ಈಗ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಹೋಗಿ ನೋಡುವುದು ಯಾಕೆ ಅಂತ ಹೇಳಿದರೆ ನಾವು ಮೀನು ಹೆಕ್ಕಲಿಕ್ಕೆ ಹೋಗುವುದು. ಅಲ್ಲಿ ಹೋಗಿ ಇದು ಸಮುದ್ರದ ಬದಿಯಲ್ಲಿ ನಾವೊಂದು 10-20 ಜನ ಯುವಕರು ಒಟ್ಟಾಗಿ ಹೋಗಿ ಒಂದು ಮರದ ತುಂಡು ಇದ್ದರೆ ಆ ಮರದ ತುಂಡನ್ನು ಹಿಡ್ಕೊಂಡು ಈಜಿಕೊಂಡು ಸಾಧಾರಣ ಬದಿ ಕಾಣುವವರೆಗೆ ನಾವು ಈಜಿಕೊಂಡು ಹೋಗ್ತಾ ಇದ್ದೆವು. ಎಂತಹ ಒಂದು ಅದನ್ನು ಎಣಿಸುವಾಗ ರೋಮಾಂಚನ ಆಗ್ತಾ ಇದೆ ಅಂದರೆ, ಈಗಲೂ ನಾನು ರಿಟೈರ್ ಆದ ನಂತರ 63 ವರ್ಷದಲ್ಲಿಯೂ ನಾನು ಪಾವಂಜೆಯ ಕೆರೆಯಲ್ಲಿ 1 ಗಂಟೆ ಬೆಳಿಗ್ಗೆ ನಾನು ಈಗಲೂ ಕೂಡ 4 ಗಂಟೆಗೆ ಎದ್ದುಕೊಂಡು ಹೋಗಿ ಈಜಾಟ ಮಾಡ್ತೇನೆ ನಾನು. ಯಾಕೆಂದರೆ ಆಗಿನ ಆ ಜನ ಸಮುದಾಯದಲ್ಲಿ ಅಂತಹ ಕೆಲಸ ಇತ್ತು, ಅಂತಹ ಆರೋಗ್ಯ ಇತ್ತು. ಅದನ್ನು ನಿಮಗೆ ನಾನು ಯಾಕೆ ನೆನಪು ಮಾಡಿದೆ ಅಂತ ಹೇಳಿದರೆ, ಅಲ್ಲಿ ನಾವು
ಹೋಗಿ ನೋಡುವಾಗ ಒಂದು ಪಟ್ನ ಸೇರಿ, ಈಗ ನಿಮಗೆ ಪಟ್ನ ಅಂದರೆ ಏನು ಅಂತ ಗೊತ್ತಿರಲಿಕ್ಕಿಲ್ಲ, ಆ ಪಟ್ನ ಸೇರಿ ರಂಪುಣಿ ಇಳಿತಾ ಇದ್ದು. ಈಗ ನೀವು ಬೋಟ್ ಬಂದ ನಂತರ ಇದೆಯಲ್ಲ, ಬೋಟ್ ಬಂದ ನಂತರ ನಮ್ಮ ಬೋಟ್ ಹಾಳಾಗಿದೆ. ಯಾಕೆ ಅಂತ ಹೇಳಿದರೆ, ಆ ಬೋಟಲ್ಲಿ ಮೀನಿಡಿಲಿಕ್ಕೆ ಹೋಗುವಂತಹ ಒಂದು ಅಂದ ಬೇರೆ. ಆವತ್ತು ಸಾಧಾರಣ ಒಂದು ರಂಪುಣಿಯಲ್ಲಿ, ಒಂದು ದೊಡ್ಡ ದೋಣಿಯಲ್ಲಿ ಸಾಧಾರಣ ಒಂದು 100ರವರೆಗೆ ಯುವಕರು, ಅಪ್ಪ ಮಗ, ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಾಗಿ ಹೋಗಿ ಅಷ್ಟು ಇಡೀ ಒಂದು ಮೈಲುಗಟ್ಟಲೆ ಬಲೆಯನ್ನ ಹಾಕಿ, ಅಲ್ಲಿ ಮಕ್ಕಳು ಕೂತ್ಕೊಳ್ಳಿಯಪ್ಪ, ನೀವು ಬೆಲ್ಟ್ ಹಿಡ್ಕೊಂಡು ಅವರಿಗೆ ಹೊಡೆಯುವುದು ಏನು ಅಗತ್ಯ ಇಲ್ಲ, ಅವರು ಚಂದ ಹುಷಾರಿದ್ದಾರೆ. ಅಲ್ಲಿ ಆ ರಂಪುಣಿ ಎಳೆಯುವಾಗ ಅಂಬೆ ಹಾಕಿ ರಂಪುಣಿ ಎಳೆಯುತ್ತಾ ಇದ್ರು. ಆ ಮೀನು ರಂಪುಣಿಯನ್ನ ಎಳೆದು ಮೇಲೆ ತಂದು ಹಾಕಿ ಹೊಯ್ಗೆಯ ಮೇಲೆ ಬಿಡಿಸಿ ಹಾಕ್ತಾರೆ. ಚಂದ ನೋಡಿ, ಹೊಯ್ಗೆಯ ಮೇಲೆ ಬಿಡಿಸಿ ಹಾಕುವಾಗ ಈ ತರುಬೂತೈ ಮೀನಾದ್ರೆ, ಕುರ್ಚಿ ಮೀನಾದ್ರೆ ಇಡೀ ಒಮ್ಮೊಮ್ಮೆ ರಂಪುಣಿಯಲ್ಲಿ ಕುರ್ಚಿ ಮೀನು ಬರುತ್ತದೆ. ಈಗ ನಿಮಗೆ ಅದು ಸಿಗಲಿಕ್ಕೆ ಅದರಲ್ಲಿ ಮುಳ್ಳು ಭರಿತವಾದಂತಹ ಮೀನದು. ಆ ಚಿಕ್ಕ ಬೂತೈ ಮತ್ತು ಕುರ್ಚಿ ಮೀನನ್ನು ತೆಗೆದು ಮೇಲೆ ಹಾಕಿದಾಗ ಮೇಲಿನ ಆಕಾಶದ ನಕ್ಷತ್ರ ಮೇಲೆ ಹಾರಿದ ರೀತಿಯ ಅನುಭವ ನಮಗೆ ಆಗ್ತಾ ಇತ್ತು. ಅದು ಸ್ವಲ್ಪ ಹೊತ್ತು ಹಾರ್ತದೆ, ಆನಂತರ ಅಲ್ಲಿಗೆ ಬೀಳ್ತದೆ. ಈ ದೂರ ಹೋದ ಮೀನುಗಳನ್ನು ನಾವು ಮೆಲ್ಲ ಹೋಗಿ ಕದ್ದು, ಮೆಲ್ಲ ಮಕ್ಕಳೆಲ್ಲ ಹೋಗಿ ಹೆಕ್ಕಿ ಒಂದಿಷ್ಟಿಷ್ಟು ಮೀನು ಮನೆಗೆ ತರ್ತಾ ಇದ್ದೇವೆ. ಒಂದು ದಿವಸ ಏನಾಯಿತು ಅಂತ ಹೇಳಿದರೆ, ಹೀಗೆ ಮೀನು ಹೆಕ್ತಾ ಇರಬೇಕಾದ್ರೆ ಒಂದು ಬೆಂಕಿ ತಾಗಿದಾಗ ಆಯಿತು ನನ್ನ ಬೆನ್ನಿಗೆ. ಹೀಗೆ ಎಂಥದ್ದು ಬೆಂಕಿ ತಾಗಿದ್ದು ಅಂತ ನೋಡ್ತೇನೆ, ಅಲ್ಲಿಯ ಸಿಪ್ಪೆ ಹೋಗಿದೆ ಇಷ್ಟು ಉದ್ದಕ್ಕೆ. ಏನಂದ್ರೆ ಆ ರಂಪುಣಿ ಮೀನು ಎಳೆದು ಹಾಕಿದ ಸುತ್ತ ಅವರು ತೊರಕೆಯ ಬಾಲ ಹಿಡ್ಕೊಂಡು ಚಾಚಾಲ ಅಂತ ಹೊಡೆಯುತ್ತಾ ಇದ್ದಾರೆ. ಈಗ ನಮಗೆ ಇಲ್ಲಿ ಮಗುವಿನ ಬಂಧುಗಳಿದ್ದಾರೆ, ಅವರ ಪೆಟ್ಟು ತಿಂದರೆ ಉಂಟಲ್ಲ, ನಿಮಗೆ ಗೊತ್ತಾದಿತ್ತು. ಹೀಗೆ ನೋಡ್ತೇನೆ, ಅಷ್ಟು ಮಾಂಸವೇ ಹೋಗಿಬಿಟ್ಟಿದೆ. ಮೀನು ಬೇಡ, ಎಂಥದ್ದು ಬೇಡ. ಆನಂತರ ಮೀನು ಹಿಡ್ಲಿಕ್ಕೆ ಹೋಗುವುದಿಲ್ಲ. ನಾನು ಇದನ್ನು ನಿಮ್ಗೆ ಯಾಕೆ ನೆನಪು ಮಾಡಿದ್ದು ಗೊತ್ತಾ? ಆ ರಂಪುಣಿಯ ಹೆಸರು ಯಾಕೆ ಬಂತು ಅಂತ ಹೇಳಿದರೆ, ಮೊದಲು ನಮ್ಮಲ್ಲಿ ಯಾವುದು ಈ ಸಮೂಹ ಮೀನುಗಾರಿಕೆ ಇರಲಿಲ್ಲ. ಒಂದೊಂದು ದೋಣಿಯಲ್ಲಿ ಪಂತಲ್ ಅಂತ ಹೇಳ್ತಾರೆ ಅದಕ್ಕೆ, ಒಂದೊಂದು ದೋಣಿಯಲ್ಲಿ ಇಬ್ಬರಿಬ್ಬರು ಅಥವಾ 4 ಜನ ಹೋಗಿ ಮೀನು ಹಿಡಿದು ತರ್ತಾ ಇದ್ರು. ಆ ನಂತರ ಪೋರ್ಚುಗೀಸರು ಬಂದ ನಂತರ, ಇಲ್ಲಿಗೆ ಮೊದಲು ವಿದೇಶಿಯರ ಆಗಮನ ಆದದ್ದು ಪೋರ್ಚುಗೀಸರಿಂದ. ಪೋರ್ಚುಗೀಸರು ಬಂದಾಗ ಒಬ್ಬ ಪೋರ್ಚುಗೀಸ್ ನಾವಿಕ, ಅಲ್ಲಿ ರಂಪಣ್ ಎನ್ನುವಂತಹ ಒಬ್ಬ ಹೆಸರಿನ ಪೋರ್ಚುಗೀಸ್ ನಾವಿಕ ಇವರಿಗೆ, ನಮ್ಮ ಇಲ್ಲಿಯ ಜನರಿಗೆ, ಕರಾವಳಿಯ ಜನರಿಗೆ ಈ ಸಮೂಹ ಮೀನುಗಾರಿಕೆಯನ್ನ ಕಲಿಸಿದ. ಆದ್ದರಿಂದ ಆ ಮೀನುಗಾರಿಕೆಗೆ ರಂಪುಣಿ ಅಂತ ಹೆಸರಾಯಿತು. ಆ ರಂಪಣಿ ಎನ್ನುವಂತಹ ಆ ಪೋರ್ಚುಗೀಸನ ಹೆಸರಿನಿಂದ ರಂಪುಣಿ ನಮ್ಮಲ್ಲಿ ಬಂತು. ಸಮೂಹ ಮೀನುಗಾರಿಕೆಯನ್ನ ನಾವು ಕಲಿತೇವೆ. ಸ್ನೇಹಿತರೆ, ಒಂದು ನೆನಪಿಟ್ಟುಕೊಳ್ಳಿ, ನಮ್ಮಲ್ಲಿ ವಿದೇಶಿಯರು, ಪೋರ್ಚುಗೀಸರಾಗಲಿ, ಇಂಗ್ಲಿಷರಾಗಲಿ, ಡಚ್ಚರಾಗಲಿ, ಫ್ರೆಂಚರಾಗಲಿ ಬಂದದ್ದರಿಂದ, ಇಲ್ಲಿಗೆ ಬಂದ ಕಾರಣ ಅವರು ವ್ಯಾಪಾರಕ್ಕೆ ಬಂದದ್ದು, ಆನಂತರ ಇಲ್ಲಿ ಆಡಳಿತ ಮಾಡಿದ್ರು. ಬಂದದ್ದರಿಂದ ಕೆಲವೊಂದು ಪ್ಲಸ್ಸು ಉಂಟು, ಮೈನಸ್ಸು ಉಂಟು. ನಮ್ಮನ್ನು ಆಳಿದ್ರು, ದೋಚಿದ್ರು. ಆದರೆ ನಮಗೆ ಕೆಲವು ಹೊಸ ಭಾಷೆಗಳನ್ನು ಕಲಿಸಿದ್ರು, ಮತ್ತೆ ಕೆಲವು ಹೊಸ ತಂತ್ರಗಳನ್ನು ಕಲಿಸಿದ್ರು. ಅವರಿಂದ ನಾವು ಬುದ್ಧಿ ಕಲಿತೆವು. ಅವರಿಂದ ನಮಗೆ ಅವಮಾನ ಆಯಿತು. ಆ ಅವಮಾನದ ಮೂಲಕವಾಗಿ ನಮ್ಮಲ್ಲಿ ಸ್ವಾಭಿಮಾನ ಹುಟ್ಟಿಕೊಂಡಿತು. ನಮ್ಮಲ್ಲಿ ಇವತ್ತು ಅಬ್ಬಕ್ಕ ಎನ್ನುವವಳು ನಮ್ಮ ಸ್ವಾಭಿಮಾನದ ಸಂಕೇತ. ಅಬ್ಬಕ್ಕ ಸ್ವಾಭಿಮಾನದ ಪ್ರತೀಕ. ನಮಗೆ ರಾಷ್ಟ್ರೀಯ ಪ್ರಜ್ಞೆ ಅಥವಾ ಸಮೂಹ ಪ್ರಜ್ಞೆ, ಸಂಘಟನೆಯ ಪ್ರಜ್ಞೆ, ಇಲ್ಲಿಯ ನಮ್ಮ ದೇಶದ ಒಂದು ನಮ್ಮದು ಎನ್ನುವಂತಹ ಒಂದು ಪ್ರಜ್ಞೆ ಜಾಗೃತ ಆದದ್ದು ಯಾಕೆ ಅಂತ ಹೇಳಿದರೆ, ಆ ವಿದೇಶಿಯರು ಮಾಡಿದಂತಹ ಅವಮಾನದ ಕಾರಣವಾಗಿ ನಾವು ಒಟ್ಟಾದೆವು. ಅದರ ಮೊದಲು ನಮ್ಮ ಒಳಗೆ ರಾಜರು ಕಿತ್ತಾಡ್ತಾ ಇದ್ರು, ಜಗಳಾಡ್ತಾ ಇದ್ರು, ಅವರು ಒಬ್ಬರೊಬ್ಬರೊಳಗೆ ಹೋರಾಡ್ತಾ ಇದ್ರು. ಆದರೆ ಕೊನೆಗೆ ಬಂದವರು ಬ್ರಿಟಿಷರು. ಆ ಬ್ರಿಟಿಷರನ್ನು ಓಡಿಸಲಿಕ್ಕೆ ಬೇಕಾಗಿ ನಾವೆಲ್ಲರೂ ಒಟ್ಟಾಗುವಂತಹ ಪರಿಸ್ಥಿತಿ ಬಂತು. ಬ್ರಿಟಿಷರು ನಮ್ಮನ್ನು ಒಂದಾಗಿ ತುಂಡು ತುಂಡಾಗಿದ್ದ, ಖಂಡವಾಗಿದ್ದ ಭಾರತವನ್ನು
ಅಖಂಡವಾಗಿ ಮಾಡಿ ನಮಗೆ ಕೊಟ್ಟರು. ನಮಗೆ ಸ್ವರಾಜ್ಯ ಬರುವ ರೀತಿಯಲ್ಲಿ ಸ್ವಾತಂತ್ರ್ಯದ ಹೋರಾಟ ಆರಂಭ ಆಯಿತು. ಈಗ ಅಬ್ಬಕ್ಕನ ವಿಷಯಕ್ಕೆ ಬಂದರೆ, ತುಳುನಾಡಿನಲ್ಲಿ ತುಂಬ ರಾಜಮನೆತನಗಳಿತ್ತು. ಒಂದು 400 ವರ್ಷದ ಹಿಂದಿನ ಕತೆ, 400 ವರ್ಷದ ಹಿಂದಿನ ಕತೆ. 16ನೇ ಶತಮಾನ, ಹುಡುಗರೆ ನೆನಪಿಟ್ಟುಕೊಳ್ಳಿ, 16ನೇ ಶತಮಾನ, 1544ರ ಸಂದರ್ಭ. ಉಳ್ಳಾಲದಲ್ಲಿ ಮತ್ತು ಮೂಡಬಿದಿರೆಯಲ್ಲಿ ಚೌಟ ವಂಶದ ಮನೆತನ ಆಳ್ವಿಕೆ ಮಾಡ್ತಾ ಇದ್ದಂತಹ ಸಂದರ್ಭ. ಸ್ಪೇನಲ್ಲಿ, ವಿದೇಶದಲ್ಲಿ, ಯುರೋಪಿನ ಸ್ಪೇನ್ ದೇಶದ ಸಾಮ್ರಾಟ ತನ್ನ ಮಂತ್ರಿಯನ್ನ ಕರೆದು ಒಂದು ಮಾತು ಹೇಳ್ತಾನೆ, ಓ ಅಲ್ಲಿ ಹೊರಗಡೆ ಪೋರ್ಚುಗಲ್ಲಿನ ದಂಡನಾಯಕ ಇದ್ದಾನೆ, ಅವನನ್ನೊಮ್ಮೆ ಒಳಗೆ ಕರೆ ಅಂತ. ಆಗ ಸ್ಪೇನ್ ಸಾಧಾರಣ ಇಡೀ ನಮ್ಮ ಜಗತ್ತಿನಲ್ಲಿ ವಸಾಹತುಗಳನ್ನು ಸ್ಥಾಪಿಸಿ ಇಡೀ ಜಗತ್ತು ಸ್ಪೇನ್ನ ಆಳ್ವಿಕೆಗೆ ಹೆಚ್ಚಿನ ಭಾಗಗಳು ಬಂದಂತಹ ಸಂದರ್ಭ. ಪೋರ್ಚುಗಲ್ ಕೂಡ ಸ್ಪೇನಿನ ಆಳ್ವಿಕೆಯಲ್ಲಿತ್ತು. ಮಂತ್ರಿ ಹೋಗ್ತಾನೆ, ಪೋರ್ಚುಗಲ್ನ ದಂಡನಾಯಕನನ್ನ ಕರ್ಕೊಂಡು ಬರ್ತಾನೆ. ಈ ಸಾಮ್ರಾಟ, ಸ್ಪೇನ್ನ ದೊರೆ, ಅವನಿಗೆ ಬೈತಾನೆ, ನಾಚಿಕಾಗಲ್ವ ನಿನಗೆ? ನಿನಗೆ ಮಾನ ಮರ್ಯಾದೆ ಇಲ್ವಾ? ಏನು ಆ ಭಾರತದ ಒಂದು ಹಳ್ಳಿಯ ಒಂದು ಕಪ್ಪು ಬಣ್ಣದ ಒಂದು ಹೆಣ್ಣಿನಿಂದಾಗಿ, ಹೆಂಗಸಿನಿಂದಾಗಿ ಇಡೀ ನಮ್ಮ ಸ್ಪೇನಲ್ಲಿ, ಪೋರ್ಚುಗಲಲ್ಲಿ ಜನ ಎಲ್ಲ ಮಾತಾಡಿಕೊಳ್ತಾ ಇದ್ದಾರೆ. ಆ ಭಾರತದ ಒಂದು ಹೆಣ್ಣಿನಿಂದ ಇಡೀ ನಮ್ಮ ಸಾಮ್ರಾಜ್ಯಕ್ಕೆ, ಸಾರ್ವಭೌಮತ್ವಕ್ಕೆ ಅವಮಾನ ಆಯಿತು ಅಂತ ಜನ ಮಾತಾಡ್ತಾ ಇದ್ದಾರೆ. ನಿನಗೆ ಮರ್ಯಾದೆ ಇಲ್ವಾ? ಆ ಹುಡುಗಿ ಯಾರು, ಆ ಹೆಣ್ಣು ಯಾರು ಅಂತ ಕೇಳ್ತಾರೆ. ಯೋಚನೆ ಮಾಡಿ, ನಮಗೆ ನಿಜವಾಗಿ ಉಳ್ಳಾಲದವರಿಗೆ, ಮಂಗಳೂರಿನವರಿಗೆ, ಭಾರತದವರಿಗೆ, ಕರ್ನಾಟಕದವರಿಗೆ ರಾಣಿ ಅಬ್ಬಕ್ಕನ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಸತ್ಯ ಹೇಳಿದರೆ ನನಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ಪೋರ್ಚುಗಲ್ಲಿನ ಗ್ರಂಥಾಲಯದಲ್ಲಿ ರಾಣಿ ಅಬ್ಬಕ್ಕನ ಬಗ್ಗೆ ಮಾಹಿತಿ ಇದೆಯಂತೆ. ಇಂಗ್ಲೆಂಡಿನ ಗ್ರಂಥಾಲಯದಲ್ಲಿ ರಾಣಿ ಅಬ್ಬಕ್ಕನ ಬಗ್ಗೆ ಮಾಹಿತಿ ಇದೆ. ಇಟಲಿಯ ಪ್ರವಾಸಿ ಪಿಯತ್ರೋ ದಲ್ಲಾವೆಲ್ಲೆ ಎನ್ನುವಂತಹ ಒಬ್ಬ ಇಟಲಿಯ ಪ್ರವಾಸಿ ರಾಣಿ ಅಬ್ಬಕ್ಕನನ್ನ ಬಂದು ಇಲ್ಲಿ ಭೇಟಿಯಾಗಿ ಅವ ಬರೆದಂತಹ ದಾಖಲೆಗಳು ಪೋರ್ಚುಗೀಸ್ ದಾಖಲೆಗಳಲ್ಲಿವೆ. ಆದರೆ ನಮಗೆ ಸತ್ಯ ಹೇಳಬೇಕಾ, ನನಗೆ ನಾಚಿಕೆ ಆಗುತ್ತೆ. ಇಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿಯವರು ಮಾಡಿದಂತಹ ಒಂದು ದೊಡ್ಡ ಗ್ರಂಥ ಇದೆ, ಅಭಿನಂದನಾ ಗ್ರಂಥ. ಉತ್ಸವ ಸಮಿತಿಯ ಆ ಗ್ರಂಥ, ಆ ಸಂಕಲನ, ಅದರಲ್ಲಿ ಒಂದು 25ಕ್ಕಿಂತಲೂ ಹೆಚ್ಚು ಲೇಖನಗಳಿದೆ ಅಬ್ಬಕ್ಕನ ಬಗ್ಗೆ. ಅದು ಮಾತ್ರ ಈಗ ಆಧಾರವಾಗಿ ಇರುವಂಥದ್ದು. ನಿಜವಾಗಿ ಅಂತಾದರೆ ಅವರನ್ನು ನಾವು ಅಭಿನಂದಿಸಬೇಕು. ಬೇರೆ ನಮ್ಮಲ್ಲಿ ಯಾವ ಲೈಬ್ರರಿಗೆ ಹೋದರೂ ಕೂಡ ಅಬ್ಬಕ್ಕನ ಬಗ್ಗೆ ನಾನು ಒಂದು ಏಕಾಂಕ ನಾಟಕವನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಪೇಪರ್ ಪಬ್ಲಿಕೇಶನ್ ಕೊಡುವಾಗ ಯಾವ ಶಾಲೆಯವರು ಮುಂದೆ ಬರುವುದಿಲ್ಲ, ನಮಗೆ ಪುಸ್ತಕ ಸಿಗುವುದಿಲ್ಲ. ಅಬ್ಬಕ್ಕನ ಬಗ್ಗೆ ಒಂದು ಲೇಖನ ಸ್ಪರ್ಧೆ ಮಾಡಿದರೆ ಯಾವ ಮಕ್ಕಳು ಮುಂದೆ ಬರುವುದಿಲ್ಲ, ಅದಕ್ಕೆ ನಮಗೆ ದಾಖಲೆಗಳು ಸಿಗುವುದಿಲ್ಲ ಅಂತ. ಈಗ ಒಂದು ಸಂತೋಷ ಅಂತ ಹೇಳಿದರೆ, ನಮ್ಮಲ್ಲಿ ಒಬ್ಬರು ತಾಯಿ ಇದ್ದಾರೆ, ಅಲ್ಲಿ ಕನ್ನಡ ಕಲಿತುಕೊಂಡವರು. ಅವರ ಮಗ ಹಿಸ್ಟ್ರಿ ಉಪನ್ಯಾಸಕರು ಸಚೇತ್ ಸುವರ್ಣ ಅಂತ ನನ್ನ ಕಲೀಗಾಗಿದ್ದರು ಅವರು ಅಲೋಷಿಯಸ್ ಅಲ್ಲಿ. ಅವರು ಬರೀತಾ ಇದ್ದಾರೆ, ಈಗ ಆದಷ್ಟು ಬೇಗನೆ ಅಬ್ಬಕ್ಕ ಪೀಠದಿಂದ ಒಂದು ರಾಣಿ ಅಬ್ಬಕ್ಕನ ಬಗ್ಗಿನ ಸಂಕ್ಷಿಪ್ತವಾದಂತಹ ಒಂದು ಪರಿಚಯ ಪ್ರೈಮರಿ, ಹೈಸ್ಕೂಲು ಮತ್ತು ಪದವಿ ಪೂರ್ವ ಕಾಲೇಜಿಗೆ ಬೇಕಾಗುವ ರೀತಿಯ ಒಂದು ಅಬ್ಬಕ್ಕನ ಪರಿಚಯಾತ್ಮಕವಾದಂತಹ ಒಂದು ಚಿಕ್ಕ ಕೃತಿ ಬರಲಿಕ್ಕೆ ಇದೆ. ಯಾಕೆ ಅದು ಅಗತ್ಯ ಇದೆ. ಈಗ ನಿಮಗೆ ಒಂದು ಅದನ್ನು ನಾವು ಅಬ್ಬಕ್ಕನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಏನು ಓದಬೇಕು ಅಂತ ನನ್ನ ಹತ್ರ ಕೇಳಿದರೆ ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ. ಆ ಒಂದು ಪುಸ್ತಕ ಬರ್ತದೆ, ಅವರ ಮಗ ಬರೀತಾ ಇದ್ದಾರೆ, ಅದು ಉಳ್ಳಾಲದವರು, ಅದು ಒಂದು ಖುಷಿಯ ವಿಷಯ. ಆ ನಂತರ ವಿಶ್ವವಿದ್ಯಾನಿಲಯ ಮಟ್ಟಕ್ಕೆ, ಕಾಲೇಜು ಮಟ್ಟಕ್ಕೆ ಇನ್ನೊಬ್ಬರು ಉದಯ ಬಾರ್ಕೂರು ಅಂತ ಹೇಳುವಂತಹ ಹಿಸ್ಟ್ರಿ ಪ್ರೊಫೆಸರ್, ಯೂನಿವರ್ಸಿಟಿಯ ಹಿಸ್ಟ್ರಿ ಪ್ರೊಫೆಸರ್ ಒಂದು ಕೃತಿ
ಕೃತಿಯನ್ನ ಬರೀತಾರೆ. ಈ 2 ಕೃತಿಗಳು ಇನ್ನು ಒಂದು 6 ತಿಂಗಳ ಒಳಗಡೆ ನಮಗೆ ಪ್ರಕಟ ಆಗಲಿಕ್ಕಿದೆ. ನಾನು ಅಬ್ಬಕ್ಕ ಸಮಿತಿಯ ಉತ್ಸವ ಸಮಿತಿಯ ಅಧ್ಯಕ್ಷರಲ್ಲಿ ಮತ್ತು ಇಲ್ಲಿ ಮೊಗವೀರ ಸಮಾಜದ ಮುಖಂಡರಲ್ಲಿ ಹೇಳ್ತಾ ಇರುವಂಥದ್ದು, ಅದು ಪ್ರಿಂಟ್ ಆದ ತಕ್ಷಣ ಆ ಕೃತಿಗಳನ್ನು ತಂದು ನಮ್ಮ ಶಾಲೆಗೆ ಕೊಡುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು. ಯಾಕೆ ಅಂತ ಹೇಳಿದರೆ ಅಬ್ಬಕ್ಕನ ಬಗ್ಗೆ ನಿಜವಾದ ದಾಖಲೆಗಳು ನಮಗೆ ಸಿಗಬೇಕು. ಸರಿ, ಉಳ್ಳಾಲದಲ್ಲಿ ಅಬ್ಬಕ್ಕ ರಾಜ್ಯ ಆಳ್ತಾ ಇದ್ದದ್ದು 16ನೇ ಶತಮಾನದಲ್ಲಿ. ಆ ಹೊತ್ತಿಗೆ ಅಬ್ಬಕ್ಕನನ್ನು ನಾನು ಮುಗಿಸ್ಬೇಕು ಬೇಗ, ಅದರಿಂದ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅಬ್ಬಕ್ಕನನ್ನು ನಾವು ಬೆಂಕಿ ಮಹಿಳೆ ಅಂತ ಕರೀತೇವೆ. ಅಬ್ಬಕ್ಕನನ್ನು ನಾವು ಬೆಂಕಿ ಮಹಿಳೆ ಅಂತ ಯಾಕೆ ಕರೀತೇವೆ? ಅಬ್ಬಕ್ಕ ಪೋರ್ಚುಗೀಸರ ಜೊತೆಯಲ್ಲಿ ಹೋರಾಡಿದ್ದು, ಅಲ್ಲಿ ಈಗಿನ ಹಾಗೆ AK-47 ಇರಲಿಲ್ಲ ಆವಾಗ ಈ ಮೊಗವೀರ ಸಮಾಜದ ಮೊಗವೀರರನ್ನ ಅಥವಾ ಬಿಲ್ಲವ ಸಮಾಜದ ಯುವಕರನ್ನ, ಮುಸ್ಲಿಂ ಸಮಾಜದ ಬಂಧುಗಳನ್ನು ಅಥವಾ ಗಟ್ಟಿ ಸಮಾಜದ ಬಂಧುಗಳನ್ನು, ಎಲ್ಲರನ್ನು, ಸರ್ವಧರ್ಮದ ಜನರನ್ನ ಒಂದು ಬುದ್ಧಿ ಒಂದು ಮನಸ್ಸಿನಿಂದ ಒಟ್ಟು ಮಾಡಿ ಇಟ್ಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯ ರಾಣಿ ಅಬ್ಬಕ್ಕನ ಹತ್ರ ಇತ್ತು. ಯೋಚನೆ ಮಾಡಿ, ಹುಡುಗಿಯರು ಸಾಮಾನ್ಯದವರಲ್ಲ, ಹುಡುಗಿಯವರು ಸಾಮಾನ್ಯದವರು ಅಂತ ನೀವು ತಿಳ್ಕೋಬೇಡಿ. ಯಾಕೆ ಅಂತ ಹೇಳಿದರೆ ನನ್ನನ್ನು ಚಿಕ್ಕಂದಿನಲ್ಲಿರುವಾಗ ತಾಯಿ ನನ್ನನ್ನು 10 ಬಸ್ಸಿನಲ್ಲಿ ಇಟ್ಟುಕೊಂಡ್ರೆ, ಈಗ ನಾನು ದೊಡ್ಡದಾದ ನಂತರ ನನ್ನ ಹೆಂಡತಿ ನನ್ನನ್ನು 10 ಬಸ್ಸಿನಲ್ಲಿ ಇಟ್ಟುಕೊಳ್ತಾಳೆ. ಅದಕ್ಕೆ ಯಾವ ಬೆತ್ತ ಬೇಡ, ಗನ್ನು ಬೇಡ, ಏನೂ ಬೇಡ. ಯಾಕೆ ಗೊತ್ತಾ? ಆ ಮಹಿಳೆಯರಲ್ಲಿ ಅಂತಹ ಒಂದು ಸಾಮಾಜಿಕ ಜಾಗೃತಿ, ಕೌಟುಂಬಿಕ ಜಾಗೃತಿಯನ್ನು ಹುಟ್ಟಿಸುವಂತಹ ಒಂದು ಸಾಮರ್ಥ್ಯ ಅದು ಎಲ್ಲ ಮಹಿಳೆಯರಲ್ಲಿದೆ. ಅದು ಅಬ್ಬಕ್ಕನಂತಹ ಮಹಿಳೆಯರ ರಕ್ತಗತವಾಗಿ ಬಂದಂತಹ ಒಂದು ಸಾಮರ್ಥ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಪ್ರತಿಯೊಬ್ಬನೂ ಕೂಡ ಒಂದು ಹೆಣ್ಣಿಲ್ಲದಿದ್ದರೆ ಅವನಿಗೆ ಬಾಳುವೆ ಇಲ್ಲ. ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಅಂತ ಹೇಳಿದ ಹಾಗೆ. ಅಂದರೆ ನೀವು ಈಗ ಇತಿಹಾಸ ಓದಬೇಕು. ಈಗ ನಾವು ವಿಜ್ಞಾನ ಅಂತ ಹೇಳಿಕೊಂಡು ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಕೊನೆಗೆ ಆಗುವುದವ ಪೇಷಂಟ್. ಅದು ಯೋಚನೆ ಮಾಡುವುದಿಲ್ಲ ಪೇರೆಂಟ್ಸ್ ಏನು ಅಂತ ಹೇಳಿದರೆ, ನನ್ನ ಮಗ ಯಾವ ಕೋರ್ಸಿಗೆ ಹಾಕಿದರೆ ಹೆಚ್ಚು ಹಣ ಸಂಪಾದನೆ ಆಗ್ತದೆ ಅದನ್ನೇ ನೋಡುವುದು. ಲರ್ನ್ ಫ್ರಮ್ ಯೆಸ್ಟರ್ಡೇ, ಲಿವ್ ಫಾರ್ ಟುಡೇ, ಹೋಪ್ ಫಾರ್ ಟುಮಾರೋ ಅಂತ ಒಂದು ಮಾತಿದೆ. ನಾವು ಇತಿಹಾಸದಿಂದ ಪಾಠವನ್ನು ಕಲಿಯಬೇಕು. ಇತಿಹಾಸದ ಮೂಲಕವಾಗಿ ಇವತ್ತು ಸೃಷ್ಟಿ ಮಾಡಿಕೊಂಡು ಇವತ್ತು ಬದುಕಬೇಕು. ನಾಳೆಗೆ ಇತಿಹಾಸವನ್ನು ನಾವು ಸೃಷ್ಟಿಸಬೇಕು. ನಮ್ಮ ಬದುಕು ಸಾರ್ಥಕ ಆಗಬೇಕಾದ್ರೆ ನನ್ನ ಅಜ್ಜ ಯಾರು ಅಂತ ನನಗೆ ಗೊತ್ತಿರಬೇಕು, ನನ್ನ ಅಪ್ಪ ಯಾರು ಅಂತ ನನಗೆ ಗೊತ್ತಿರಬೇಕು. ನಮಗೆ ನನ್ನ ಮಾವನಿಗೆ ಎಷ್ಟು ಮಕ್ಕಳು ಅಂತಲೇ ಗೊತ್ತಿಲ್ಲ. ಮತ್ತೆ ಇವನ ಯಾರು ಅಮೆರಿಕದ ಅಧ್ಯಕ್ಷನ ಚರಿತ್ರೆ ನನಗೆ ಗೊತ್ತಿದೆ, ಇಂಗ್ಲೆಂಡಿನ ಅಧ್ಯಕ್ಷನ ಚರಿತ್ರೆ ನನಗೆ ಗೊತ್ತಿದೆ. ಆದರೆ ನನ್ನ ಮಾವನಿಗೆ ಎಷ್ಟು ಮಕ್ಕಳು ಅಂತ, ನನ್ನ ಚಿಕ್ಕಪ್ಪನಿಗೆ ಎಷ್ಟು ಮಕ್ಕಳು ಅಂತ ನನಗೆ ಗೊತ್ತಿಲ್ಲ. ನಾವು ಗ್ಲೋಬಲ್ ತಿಳ್ಕೊಳ್ತೇವೆ, ಆದರೆ ಲೋಕಲ್ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಆದ್ದರಿಂದ ಮೊದಲು ನಾವು ಸ್ಥಳೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕು. ನೀವು ಅಧ್ಯಯನ ಮಾಡಬೇಕು, ಅದನ್ನು ನಾವು ನಿಮಗೆ ಕಲಿಸಬೇಕು. ಅದಕ್ಕೆ ಬೇಕಾಗಿ ಮಾಡಿದಂತಹ ಆ ಕಾರ್ಯಕ್ರಮ ಇದು. ಸರಿ, ಇಟಲಿಯ ಪ್ರವಾಸಿ ಈಗ ರಾಣಿ ಅಬ್ಬಕ್ಕನನ್ನು ಬೆಂಕಿ ಮಹಿಳೆ ಅಂತ ಯಾಕೆ ಕರೆದಿದ್ದಾರೆ ಅಂತ ಹೇಳಿದರೆ, 16ನೇ ಶತಮಾನದಲ್ಲಿ ಸಾಧಾರಣ 1544ರಿಂದ, ಅದು ದಾಖಲೆಗಳಲ್ಲಿ 44 ಅಂತ ಉಂಟು, 54 ಅಂತ ಉಂಟು. ಸರಿಯಾದ ಸ್ಪಷ್ಟ ದಾಖಲೆಗಳು ನಮಗೆ ಸಿಗದೆ ಇರುವ ಕಾರಣ ನಾನು ಹೇಳ್ತಾ ಇರುವಂಥದ್ದು. ಒಂದು 83ರವರೆಗೆ ನಾವು ಯಾವಾಗ ಬ್ರಿಟಿಷರ ಜೊತೆಯಲ್ಲಿ ಹೋರಾಡಿದಂತಹ ಅಬ್ಬಕ್ಕ ಇದ್ದಾಳಲ್ಲ, ಅವಳ ಆಳ್ವಿಕೆ ಉಳ್ಳಾಲದಲ್ಲಿತ್ತು. ಮೂಡಬಿದಿರೆಯ ಪುತ್ತಿಗೆಯಲ್ಲಿಯೂ ಕೂಡ ಚೌಟ ಮನೆತನದ ವಂಶ ಆಳ್ತಾ ಇದ್ದದ್ದು. ನಿಜವಾಗಿ ಅಬ್ಬಕ್ಕ ಹುಟ್ಟಿದ್ದು ಮೂಡುಬಿದಿರೆಯಲ್ಲಿ. ಇಲ್ಲಿ ಆ ಆಳ್ವಿಕೆ ನಡೆಸಿದ್ದು, ಕೋಟೆ ಕಟ್ಟಿ ಆಳ್ವಿಕೆ ನಡೆಸಿದ್ದು ಉಳ್ಳಾಲದಲ್ಲಿ. ಈ ಉಳ್ಳಾಲದಲ್ಲಿ ಆಳ್ವಿಕೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಜಯರಾಮ್ ಶೆಟ್ಟರು ಹೇಳಿದ್ರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಏನಾಗಿದೆ ಗೊತ್ತಾ? ನಾವು ಜನ ಎಲ್ಲ ಪಾಪಾಗಿದ್ದೇವೆ. ಆಗ ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲಿಷರು ಬಂದರು. ಎಲ್ಲ ನಮ್ಮ ಇಲ್ಲಿಯ ಸಂಪತ್ತನ್ನು ಕೊಂಡೋಗ್ಲಿಕ್ಕೆ ಬಂದದ್ದು. ಇವರು ನಮ್ಮ ರಾಣಿ ಅಬ್ಬಕ್ಕನ ಗಂಡ ಲಕ್ಷ್ಮಪ್ಪ ಬಂಗರಸ 3000 ಮುಡಿ
ಅಕ್ಕಿಯನ್ನ ಈ ಪೋರ್ಚುಗೀಸರಿಗೆ ಕಪ್ಪ ಕೊಡ್ತಾ ಇದ್ದರಂತೆ, ಒಪ್ಪಿಕೊಂಡಿದ್ದಾರಂತೆ. ಆ ನಂತರ 1,000 ಪಾಡ ಎಣ್ಣೆ, 1,000 ಪಾಡ ಎಣ್ಣೆ, ಪಾಡ ಅಂತ ಹೇಳಿದ್ರೆ ದೊಡ್ಡ ಮಡಕೆ. ಆಗ ಈಗಿನ ಹಾಗೆ ನಿಮ್ಮದು ಯಾವುದು ಜೀಪೆ ಎಲ್ಲ ಇರಲಿಲ್ಲ ನೋಡಿ. ಆಗ ದಾಸ್ತಾನುಗಳನ್ನೇ, ನಮ್ಮ ಸಾಂಬಾರ ಪದಾರ್ಥಗಳನ್ನೇ ಕೊಡ್ತಾ ಇದ್ದದ್ದು. ಇಲ್ಲಿಂದ ಪೋರ್ಚುಗೀಸರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಸಂಪಾದನೆ ಒಳ್ಳೆದುಂಟು, ಇಲ್ಲಿ ಕರಿಮೆಣಸುಂಟು, ಸಾಂಬಾರ ಪದಾರ್ಥಗಳಿದೆ, ಅಕ್ಕಿ ಇದೆ, ಹತ್ತಿ ಇದೆ, ಇದನ್ನೆಲ್ಲ ಕಡಿಮೆ ಬೆಲೆಗೆ ಇಲ್ಲಿಂದ ಪರ್ಚೇಸ್ ಮಾಡಿ ವಿದೇಶಗಳಲ್ಲಿ, ಅರಬ್ ರಾಷ್ಟ್ರಗಳಲ್ಲಿ ಕೊಂಡೋಗಿ ಮಾರುವುದು ಅವರ ಉದ್ದೇಶ ಆಗಿತ್ತು, ಸಂಪಾದನೆ ಮಾಡುವುದು ಅವರ ಉದ್ದೇಶ ಆಗಿತ್ತು. ಹೀಗೆ ಮಾಡ್ತಾ ಇರಬೇಕಾದ್ರೆ ರಾಣಿ ಅಬ್ಬಕ್ಕ ಪೋರ್ಚುಗೀಸರಿಗೆ ಕಪ್ಪ ಕೊಡಲಿಕ್ಕೆ ನಿರಾಕರಿಸ್ತಾಳೆ. ಆದ್ದರಿಂದ ಆ ಒಂದು ರಾಣಿಯನ್ನ ಪೋರ್ಚುಗೀಸರು ವಿರೋಧ ಮಾಡಲಿಕ್ಕೆ ಕಾರಣ ಆಗ್ತದೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಆ ರಾಣಿ ಅಬ್ಬಕ್ಕ ತನ್ನ ಗಂಡನಿಂದಲೇ ತಿರಸ್ಕೃತಲಾಗ್ತಾಳೆ. ತನ್ನ ಕೌಟುಂಬಿಕವಾಗಿ ಅವಳಿಗೆ ಯಾವುದೇ ಒಂದು ರೀತಿಯ ಆಧಾರ ಸಿಗದೇ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಈ ಸಾಮಾಜಿಕ ಬಂಧುಗಳನ್ನ, ಸಮಾಜದ ಬಂಧುಗಳನ್ನ, ಯುವಕರನ್ನ, ಎಲ್ಲ ಸಮುದಾಯದ ಯುವಕರನ್ನ ಹಿಡ್ಕೊಂಡು ಅವರನ್ನ ಒಂದು ಸಮೂಹವಾಗಿ ಸೈನ್ಯವನ್ನ ಕಟ್ಟಿಕೊಂಡು ಬ್ರಿಟಿಷರ ಜೊತೆ, ಪೋರ್ಚುಗೀಸರ ಜೊತೆಯಲ್ಲಿ ಹೋರಾಡ್ತಾಳೆ. ಆ ಸಂದರ್ಭದಲ್ಲಿ ಸಾಧಾರಣ ಒಂದು ಪೋರ್ಚುಗೀಸರ ನೌಕೆಗಳು ಉಳ್ಳಾಲದ ಕಡಲ ತೀರದಲ್ಲಿ ಸಾಧಾರಣ 300 ನೌಕೆಗಳು ಇತ್ತು ಅಂತ ದಾಖಲೆಗಳಲ್ಲಿ ಸಿಗ್ತದೆ. ನೌಕೆಗಳ ಮೂಲಕವಾಗಿ, ಮದ್ದುಗುಂಡುಗಳ ಮೂಲಕವಾಗಿ ಅವರು ಇಲ್ಲಿಗೆ ಉಳ್ಳಾಲವನ್ನು ಆಕ್ರಮಿಸಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಇದೇ ಇಲ್ಲಿದ್ದಂತಹ ಮೊಗವೀರರ ಅಧ್ಯಕ್ಷರಿದ್ದಾರಲ್ಲ, ಅಂತಹ ಆ ಮೊಗವೀರ ಬಂಧುಗಳ ನಾಯಕತ್ವ ಆಗಲು ಇತ್ತು. ಅವರ ನೇತೃತ್ವದಲ್ಲಿ ಸೈನ್ಯವನ್ನ ಕಟ್ಟಿಕೊಂಡು ತೆಂಗಿನ ಮರದ ತೂಟೆಯನ್ನ, ಸೋಗೆಯ ತೂಟೆಯನ್ನ ಮಾಡಿ ಬಾಣಗಳಿಗೆ ಸಿಕ್ಕಿಸಿ ಆ ಪೋರ್ಚುಗೀಸರನ್ನ, ಸಾಧಾರಣ 200ಕ್ಕಿಂತಲೂ ಹೆಚ್ಚು ಆ ಪೋರ್ಚುಗೀಸ್ ಸೈನ್ಯದ ಇವರು ಸೈನಿಕರು ಸತ್ತಿದ್ದಾರೆ ಎನ್ನುವಂಥದ್ದು ದಾಖಲೆಗಳಲ್ಲಿದೆ. ಹಾಗೆ ಅವರನ್ನ ಹಿಮ್ಮೆಟ್ಟಿಸಿದಂತಹ ಕೀರ್ತಿ ಅಬ್ಬಕ್ಕನಿಗಿದೆ. ಆದ್ದರಿಂದ ಪೋರ್ಚುಗೀಸರು ಹೆದರಿಕೆಯಿಂದ ಇವಳಿಗೆ, ಅಬ್ಬಕ್ಕಳಿಗೆ ಏನು ಅಂತ ಕರೀತಾರೆ, ಅವಳು ಫೈರ್ ಲೇಡಿ ಅಂತ ಕರೀತಾರೆ, ಬೆಂಕಿ ಮಹಿಳೆ ಅಂತ ಕರೀತಾರೆ. ಅಂತಹ ಒಂದು ಸಾಮರ್ಥ್ಯ ಇದ್ದಂತಹ ರಾಣಿ ಅಬ್ಬಕ್ಕನನ್ನ ಅವ ಹೇಳ್ತಾನೆ, ಸ್ಪೇನ್ ದೊರೆ ಹೇಳ್ತಾನೆ, ನನಗೆ ಅವಳ ಮಾಹಿತಿ ಬೇಕು, ನನಗೆ ಅವಳ ಮೇಲೆ ಅಭಿಮಾನ ಇದೆ, ಗೌರವ ಇದೆ. ಯಾಕೆ ಗೊತ್ತಾ, ಒಂದು ಹಳ್ಳಿಯ, ಭಾರತದ ಮಣ್ಣಿನ ಒಂದು ಹಳ್ಳಿಯ ಹೆಂಗಸಿನಲ್ಲಿ ಆ ರೀತಿಯಾದಂತಹ ಒಂದು ರಾಷ್ಟ್ರೀಯತೆಯ, ಸ್ವಾಭಿಮಾನದ ಕೆಚ್ಚು ಇರಬೇಕಾದ್ರೆ ಆ ಭಾರತದ ಮಣ್ಣಿನ ಆ ಶಕ್ತಿ ಎಂಥದು ಎನ್ನುವಂಥದ್ದನ್ನ ನಾನು ತಿಳ್ಕೊಂಡಿದ್ದೇನೆ. ಆದ್ರಿಂದ ಅವಳ ಬಗ್ಗೆ ನನಗೆ ಅಭಿಮಾನ ಇದೆ, ನೀನು ಅವಳ ಬಗ್ಗೆ ನನಗೆ ಮಾಹಿತಿ ಕೊಡಬೇಕು ಅಂತ ಸ್ಪೇನ್ನ ದೊರೆ ಹೇಳ್ತಾನೆ. ಆ ನಂತರ ಅವನನ್ನ ಕಳಿಸ್ತಾನೆ, ಪೋರ್ಚುಗಲ್ ದಂಡನಾಯಕನನ್ನ ಕಳಿಸ್ತಾನೆ. ಸ್ವಲ್ಪ ವರ್ಷಗಳ ನಂತರ ಅಲ್ಲಿಗೆ ಇಟಲಿಯ ಪ್ರವಾಸಿ ಪಿಯಾತ್ರೋ ದಲ್ಲಾವಿಲ್ಲೆ ಎನ್ನುವ ಬರ್ತಾನೆ. ಅವ ಹೇಳ್ತಾನೆ, ನಾನು ಸ್ವಲ್ಪ ಸಮಯದಲ್ಲಿ ಭಾರತಕ್ಕೆ ಹೋಗ್ತೇನೆ, ಅಲ್ಲಿ ಭಾರತಕ್ಕೆ ಹೋಗಿ ಕೆಲವು ಕಡೆಗಳಲ್ಲಿ ನನಗೆ ಪ್ರವಾಸ ಮಾಡಲಿಕ್ಕಿದೆ ಅಂತ ಹೇಳುವಾಗ ಆ ಸ್ಪೇನ್ನ ಸಾಮ್ರಾಟ ಹೇಳ್ತಾನೆ, ನೀನು ಭಾರತಕ್ಕೆ ಹೋದರೆ ಅಲ್ಲಿ ಮಂಗಳೂರು ಎನ್ನುವಂತಹ ಒಂದು ರಾಜ್ಯ ಇದೆ, ಅದರ ಪಕ್ಕದಲ್ಲಿ ಉಳ್ಳಾಲ ಎನ್ನುವಂತಹ ಒಂದು ರಾಜ್ಯದಲ್ಲಿ ಅಬ್ಬಕ್ಕ ಎನ್ನುವಂತಹ ರಾಣಿ ಆಳ್ತಾ ಇದ್ದಾಳೆ, ಅವಳ ಹತ್ತಿರ ಹೋಗಿ ಅವಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಬರಬೇಕು ನೀನು ಅಂತ. ಮಾಹಿತಿ ಯಾಕೆ ತಿಳ್ಕೊಂಡು ಬರಬೇಕು ಅಂತ ಹೇಳಿದ್ರೆ, ಅವಳನ್ನ ಸೋಲಿಸುವುದು ಹೇಗೆ ಅಂತ. ಈಗ ನಮಗೆಲ್ಲ ಈಗ ಮಧ್ಯಾಹ್ನದ ಹೊತ್ತಿಗೆ ನಿದ್ದೆ ಬರ್ತದೆ, ನಾವು ನಿದ್ದೆ ತುಗ್ತೇವೆ. ಯಾಕೆ, ಗಟ್ಟಿ ತಿಂದು ಬಂದ್ರೆ ನಮಗೆ ನಿದ್ದೆ ಬರುತ್ತೆ. ಆದರೆ ನೋಡಿ, ಆಗಿನ ಜನ ಅವರಿಗೆ ರಾತ್ರಿ ಕೂಡ ಅವರು ನಿದ್ದೆ ಮಾಡಲಿಲ್ಲ. ಯಾಕೆ, ನಮ್ಮಲ್ಲಿ 2 ಶಕ್ತಿಗಳು, ಒಂದು ಜೈ ಜವಾನ್, ಮತ್ತೊಂದು ಜೈ ಕಿಸಾನ್. ಆ ಜೈ ಕಿಸಾನ್ ಇಲ್ಲದಿದ್ದರೆ ಜೈ ಜವಾನ್ ಬದುಕುವುದಿಲ್ಲ, ಜೈ ಜವಾನ್ ಇಲ್ಲದಿದ್ದರೆ ಜೈ ಕಿಸಾನ್ ಬದುಕುವುದಿಲ್ಲ. ಒಂದು ನಮ್ಮ ನೆಲದಲ್ಲಿ ಅನ್ನ ಬೆಳೆಯುವಂತಹ ರೈತರು, ಮತ್ತೊಂದು ನಮ್ಮನ್ನ ಕಾಯುವಂತಹ, ಗಡಿಯಲ್ಲಿ ಕಾಯುವಂತಹ ಸೈನಿಕರು. ಆ 2 ವರ್ಗಗಳು ಇದ್ದಾಗ ಮಾತ್ರ ನಾವು ಆರಾಮವಾಗಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಆವತ್ತು ರಾಣಿ ಅಬ್ಬಕ್ಕ ತನ್ನ ಜನ ನಿದ್ದೆ ಮಾಡಬೇಕು, ತನ್ನ ಜನ ಚೆನ್ನಾಗಿ ಬದುಕಬೇಕು ಎನ್ನುವ ಕಾರಣದಿಂದ ಅವಳು ಸ್ವಾಭಿಮಾನಿಯಾಗಿ ರಾಷ್ಟ್ರೀಯ ಪ್ರಜ್ಞೆಯನ್ನು ತನ್ನಲ್ಲಿ ಇಟ್ಟುಕೊಂಡು ಪೋರ್ಚುಗೀಸರ ವಿದೇಶಿಯರ ವಿರುದ್ಧ ಹೋರಾಡಿದಂತಹ
ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಗಟ್ಟಿಯವರು ಹೇಳಿದ್ದು. ಅದಕ್ಕೆ ಸ್ವಾತಂತ್ರ್ಯ ಹೋರಾಟ ನಮಗೆ ಹಿಸ್ಟ್ರಿಯಲ್ಲಿ ಸಿಗುವುದು 1857 ಸಿಪಾಯಿ ದಂಗೆಯಿಂದ ತೊಡಗುತ್ತದೆ ಅಂತ. ನಿಜವಾಗಿ ಸಿಪಾಯಿ ದಂಗೆಗಿಂತ ಮೊದಲೇ, ಸಿಪಾಯಿ ದಂಗೆಯಿಂದ 200 ವರ್ಷದ ಮೊದಲೇ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಳ್ಳಿಗಳಲ್ಲಿ ಆರಂಭ ಆಗಿದೆ. ಆದ್ರಿಂದ ಹಳ್ಳಿಗಳ ಮೂಲಕ ಆರಂಭವಾದಂತಹ ಆ ಒಂದು ಸ್ವಾಭಿಮಾನದ ಕಿಚ್ಚು ದಿಲ್ಲಿಯ ಕೆಂಪು ಕೋಟೆಯಲ್ಲಿ ಯೂನಿಯನ್ ಜಾಕ್ ಕೆಳಗಿಳಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಲಿಕ್ಕೆ ಕಾರಣ ಆಗಿದೆ ಎನ್ನುವಂಥದ್ದನ್ನು ನಾವು ಸಿಂಹಾವಲೋಕನ ಮಾಡಿಕೊಳ್ಳಬೇಕು ಈ ಸಂದರ್ಭದಲ್ಲಿ. ಇದು ಅಮೃತ ವರ್ಷದ ಸ್ವಾತಂತ್ರ್ಯದ ಮಹೋತ್ಸವವನ್ನು ನಾವು ಆಚರಿಸುವಾಗ ಆ ಭಾರತದ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ ಎಂದು ಹೇಳುತ್ತಾ, ಇದು 30 ನಿಮಿಷ ನಮಗೆ ಕೊಟ್ಟದ್ದು 40 ಆಗಿ ಹೋಯಿತು. ಕೊನೆಯದಾಗಿ ಒಂದು ಮಾತು ಏನಂದ್ರೆ, ಅಬ್ಬಕ್ಕ ರಾಣಿಯ ಒಂದು ವಿಶೇಷ ಏನು ಗೊತ್ತಾ? ಎಲ್ಲ ರಾಣಿಯರ ಹಾಗೆಲ್ಲ ಪೋರ್ಚುಗೀಸ್ ದಾಖಲೆಗಳಲ್ಲಿ ಅಲ್ಲಿ ಪಿಯತ್ರೋ ಬರೀತಾನೆ, ಇನ್ನೊಬ್ಬ ಲೇಖಕ ಆಂಟನಿ ಎನ್ನುವ ಬರೀತಾನೆ, ನಾವು ತುಂಬ ರಾಣಿಯರನ್ನು ನೋಡಿದ್ದೇವೆ ಜಗತ್ತಿನಲ್ಲಿ, ಆದರೆ ಅಬ್ಬಕ್ಕನಂತಹ ರಾಣಿ ಸಿಗಲಿಕ್ಕಿಲ್ಲ. ಯಾಕೆಂದ್ರೆ ಅಬ್ಬಕ್ಕ, ನಾವು ಅವಳನ್ನ ಭೇಟಿಯಾಗಲಿಕ್ಕೆ ಹೋದಾಗ ಅವಳು ಗದ್ದೆಯಲ್ಲಿ ಮುಟ್ಟಾಲು ಇಟ್ಟುಕೊಂಡು, ತೆಂಗಿನ ಗರಿಯ ಛತ್ರವನ್ನು ಇಟ್ಟುಕೊಂಡು, ಕಾಲಿಗೆ ಪಾದರಕ್ಷೆ ಇಲ್ಲದೆ ಅವಳು ಹೆಂಗಸರ ಜೊತೆಯಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ಲು, ಕೈ ಕೊಯ್ತಾ ಇದ್ಲು, ನೇಜಿ ನಡೆಸ್ತಾ ಇದ್ಲು. ಇಟಲಿ ಪ್ರವಾಸಿ ಬರುವಾಗ, ಪಿಯತ್ರೋ ಬರುವಾಗ, ಮಳಲಿ, ಇಲ್ಲಿ ಗಂಜಿ ಮಠ ಇದೆಯಲ್ಲ, ಇದೆಲ್ಲ ಚರಿತ್ರೆ. ಮಳಲಿಯ ಹತ್ತಿರ ಒಂದು ಆಣೆಕಟ್ಟು ಕಟ್ಟಿಸ್ತಾ ಇದ್ಲಂತೆ, ಯಾರೋ ರಾಣಿ ಅಬ್ಬಕ್ಕ. ಹಾಗೆ ಅವರು ಬರೀತಾರೆ. ಇದು ಆ ವಿಶೇಷತೆ. ಈಗ ನಮ್ಮ ವಿಶೇಷತೆ ನಮಗೆ ಗೊತ್ತಿರುವುದಿಲ್ಲ, ಅದು ಇನ್ನೊಬ್ಬರಿಗೆ ಗೊತ್ತಿರ್ತದಂತೆ. ನಮಗೆ ಅಬ್ಬಕ್ಕನ ವಿಶೇಷತೆಯನ್ನ ಆ ಪೋರ್ಚುಗೀಸರು ಅಬ್ಬಕ್ಕನ ಪೆಟ್ಟು ತಿಂದ ಕಾರಣ ಅವರಿಗೆ ಗೊತ್ತಿದೆ, ಆದರೆ ನಮಗೆ ಗೊತ್ತಿಲ್ಲ. ದೀಪದಡಿ ಕತ್ತಲೆ ಅಂತ ಒಂದು ಮಾತಿದೆಯಲ್ಲ, ನಮ್ಮ ಚರಿತ್ರೆ ನಮಗೆ ಗೊತ್ತಿಲ್ಲ. ಆ ಚರಿತ್ರೆಯನ್ನ ಕಲಿಯುವಂತಹ ಕೆಲಸವನ್ನ ನಾವು ಈ 75ನೇ ವರ್ಷದ ಸ್ವಾತಂತ್ರ್ಯದ ಸಂಭ್ರಮದ ಸಂದರ್ಭದಲ್ಲಿ ಮಾಡಬೇಕು ಎನ್ನುವ ಮಾತನ್ನ ಹೇಳ್ತಾ, ಅಬ್ಬಕ್ಕ ನಮಗೆ ಸ್ಫೂರ್ತಿಯಾಗಬೇಕು, ಅಬ್ಬಕ್ಕ ನಮಗೆ ಪ್ರೇರಣೆ ಆಗಬೇಕು, ಅಬ್ಬಕ್ಕನ ನೆನಪು ನಮಗೆ ಶಕ್ತಿ ಆಗಬೇಕು. ಅಬ್ಬಕ್ಕ ಇನ್ನೊಂದು ಹೇಳಿಲ್ಲ ನಾನು ನಿಮಗೆ, ಅಬ್ಬಕ್ಕ ಎನ್ನುವಂಥದ್ದು ಅದು ಒಬ್ಬಳ ಹೆಸರಲ್ಲ, ಅದು ಆ ಚೌಟ ವಂಶದ ಮನೆತನದ ರಾಣಿಯ ಪಟ್ಟದ ಹೆಸರು. ಅದು ಪಟ್ಟದ ಹೆಸರು. ಈಗ ನಮಗೆ ದುಗ್ಗಣ್ಣ ಸಾವಂತರು ಅಂತ ಮೂಲ್ಕಿ ಸಾವಂತರಿಗೆ ಕರೀತಾರೆ. ಅದು ದುಗ್ಗಣ್ಣ ಸಾವಂತ ಎನ್ನುವಂಥದ್ದು ಒಬ್ಬನ ಹೆಸರಲ್ಲ, ಅದವರ ಮನೆತನದ ಹೆಸರು. 4 ಜನ ಅಬ್ಬಕ್ಕನವರು ಬಂದಿದ್ದಾರೆ. ಅದರಲ್ಲಿ ನಾವೀಗ ಅಧ್ಯಯನ ಮಾಡುವಂಥದ್ದು ಅಥವಾ ನಾವು ಮಾತಾಡುವಂಥದ್ದು ಆ ಪೋರ್ಚುಗೀಸರ ಜೊತೆಯಲ್ಲಿ ಕಾದಾಡಿದಂತಹ ಆ ರಾಣಿ, ಆ ಅಬ್ಬಕ್ಕ, ಅವಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅಂದರೆ ಅದು ನಮಗೆ ಪ್ರಧಾನವಾಗಿದೆ. ಉಳ್ಳಾಲದ ಚರಿತ್ರೆಯಲ್ಲಿ ಅಬ್ಬಕ್ಕನ ಆ ಒಂದು ಚರಿತ್ರೆ ನಮಗೆ ಪ್ರಧಾನ ಆಗಿದೆ ಅಂತ ಹೇಳ್ತಾ, ಕೃಷಿ ಬದುಕಿನಿಂದ ಬಂದಂತಹ ಆ ರಾಣಿ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹೆಂಗಸರು ಪ್ರಾರ್ಥನೆ ಹೇಳ್ತಾ ಇದ್ರಂತೆ. ನಾನು ಅದನ್ನು ಹೇಳಿ ನನ್ನ ಮಾತನ್ನು ನಾನು ನಿಲ್ಲಿಸ್ತೇನೆ. ಆನಂತರ ದಿನಕರ ಉಳ್ಳಾಲ್ ಅವರು ನಿಮಗೆ ಪ್ರಶ್ನೆ ಕೇಳ್ತಾರೆ. ನನಗೆ ಅಬ್ಬಕ್ಕ ಪೀಠದ ಆ ನಿರ್ದೇಶಕತ್ವ ಸಿಕ್ಕಿದ್ದು ಎಲ್ಲ ಹಿರಿಯರ ಆಶೀರ್ವಾದದ ಮೂಲಕವಾಗಿ ಎನ್ನುವ ಒಂದು ನೆನಪನ್ನ ನಾನು ಇಟ್ಟುಕೊಂಡು ನೀವೆಲ್ಲರೂ ಕೂಡ ಅಬ್ಬಕ್ಕನ ಆ ಶಕ್ತಿಯನ್ನ ಮೈಗೂಡಿಸಿಕೊಳ್ಳಬೇಕು. ಈ ಉಳ್ಳಾಳದ ಕಡಲ ತೀರದಲ್ಲಿ ಭಾರತದ ಈ ಒಂದು ಮೂಲೆಯಲ್ಲಿ ಭಾರತೀ ವಿದ್ಯಾಸಂಸ್ಥೆ ಉಂಟಲ್ಲ, ಭಾರತ ವಿದ್ಯಾಸಂಸ್ಥೆ ಎನ್ನುವಂಥದ್ದು ಇಷ್ಟು ಒಳ್ಳೆಯ ಯುವ ಜನಾಂಗವನ್ನ ತಯಾರು ಮಾಡುವಂತಹ ಒಂದು ಸಂಸ್ಥೆ ಎನ್ನುವಂಥದ್ದು ಭಾರಿ ಅಭಿಮಾನದ ಸಂಗತಿ ಅಂತ ನಾನು ಹೇಳ್ತಾ, ಅಬ್ಬಕ್ಕ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹೆಂಗಸರು ಪ್ರಾರ್ಥನೆ ಹೇಳ್ತಾ ಇದ್ರಂತೆ. ಈ ಗದ್ದೆಯಲ್ಲಿ ಅವರು ಸಂತೋಷಕ್ಕೆ ಬೇಕಾಗಿ ಹೇಳ್ತಾ ಇದ್ರು. ಒಂದು ಗದ್ದೆಯಲ್ಲಿ ಒಂದು ಕೆಂಪು ಎತ್ತು ಮೇಯ್ತಾ ಉಂಟು, ಇನ್ನೊಂದು ಗದ್ದೆಯಲ್ಲಿ ಒಂದು ದನ ಮೇಯ್ತಾ ಉಂಟು. ಆ ದನಕ್ಕೆ ಮತ್ತು ಎತ್ತಿಗೆ ಇವರು ಸಂಬಂಧವನ್ನ ಕಲ್ಪಿಸಿ ಈ ಗದ್ದೆಯಲ್ಲಿ ಕೆಲಸ ಮಾಡುವಂತಹ ಒಂದು ಹೆಣ್ಣಿದ್ದಾಳೆ, ಹೆಂಗಸಿದ್ದಾಳೆ, ಹೆಣ್ಣು, ಮದುವೆಯಾಗದ ಒಂದು ಹೆಣ್ಣನ್ನ ಆಚೆ ಗದ್ದೆಯಲ್ಲಿ ಒಬ್ಬ ಉಳುತ್ತಾ ಇದ್ದಾನೆ, ಕೋಣಗಳನ್ನು ಎತ್ತುಗಳನ್ನು ಉಳುತ್ತಾ ಇರುವಂತಹ ಒಬ್ಬ ಯುವಕನಿಗೆ ಸಂಬಂಧ ಇಟ್ಟುಕೊಂಡು ಅವರು ತಮಾಷೆ ಮಾಡ್ತಾ ಒಂದು ಹಾಡನ್ನ ಹೇಳ್ತಾರೆ. ಆ ಹಾಡಿನ ಮೂಲಕ ನಾನು ನನ್ನ ಮಾತನ್ನ ನಿಲ್ಲಿಸ್ತೇನೆ. ಹೇಳ್ತಾಳೆ ಒಬ್ಳು ಹಾಡಿದಾರ್ಥ ಹೆಂಗಸು, ಅಬ್ಬಕ್ಕ ಗದ್ದೆಯಲ್ಲಿ ಇದ್ದಾಳೆ,
ಏದ ಬಲಮಗವೋ ದುಜಿ ಕೆಮ್ಮೈರ ಏದ ಬಲಮಗವೋ ದುಜಿ ಕೆಮ್ಮೈರ ವಾಪೆತ್ತದ ಮಗೇನ ಎದುಜಿ ಕೆಮ್ಮೈರೆ ಕಬೆತಿ ಬೆತ್ತದ ಮಗೇನ ಎದುಜಿ ಕೆಮ್ಮೈರೆ ಅಕ್ಕಿಗೊಜ್ಜಿ ಮುಕ್ಕೂರ ಎದುಜಿ ಕೆಮ್ಮೈರೆ ಎಡ್ಡೆ ಎಡ್ಡೆ ಗಡಸುಲುಲ್ಲ ದುಜಿ ಕೆಮ್ಮೈರ ಅವೋಣಿ ಓಣಿ ಗೊಬ್ಬೊಂದುಪ್ಪೆ ದುಜಿ ಕೆಮ್ಮೈರೆ ಏದ ಬಲಮಗವೋ ದುಜಿ ಕೆಮ್ಮೈರ. ಭಾರತ ಅಮೃತ ಮಹೋತ್ಸವ ಕುರಿತಾಗಿ ವಿಶೇಷ ಕಾರ್ಯಕ್ರಮ. ಶುಭಾಶಂಸನೆಯ ಮಾತುಗಳನ್ನು ಹೇಳಿದ್ದಾರೆ ಭಾರತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಶ್ರೀಮತಿ ಕಲವರು. ನನ್ನ ವೃತ್ತಿ ಬಾಂಧವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ಯುವ ಸಮುದಾಯ ದೇಶದ ಇತಿಹಾಸ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರನ್ನು ಮರೆತಿರುವ ಈ ಸಂದರ್ಭದಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಉಳ್ಳಾಲ ಇವರು ಯುವ ಸಮುದಾಯಕ್ಕೆ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ನೆನಪಿಸುವುದರ ಮೂಲಕ ಅವರಲ್ಲಿ ರಾಷ್ಟ್ರ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಡೆಸಿರುವುದು ನಮಗೆಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ. ಇದಕ್ಕಾಗಿ ಈ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರನ್ನು, ಪದಾಧಿಕಾರಿಗಳನ್ನು, ಸರ್ವ ಸದಸ್ಯರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಾ ನಮ್ಮ ಆಡಳಿತ ಮಂಡಳಿ ಹಾಗೂ ಎಲ್ಲರ ಪರವಾಗಿ ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಯಾವುದೇ ವೇದಿಕೆಯಲ್ಲಿ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷನಾಗಿ ನಾನು ಮಾತನಾಡುವಾಗ ನಮ್ಮ ಹಿರಿಯರನ್ನು ನಾನು ಸ್ಮರಿಸುವುದು ನನ್ನ ಆದ್ಯ ಕರ್ತವ್ಯ. ಯಾಕೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಯಾರಿಗೆ ಎಷ್ಟು ಜನರಿಗೆ ಗೊತ್ತಿಲ್ಲ, ಆದರೆ ಅಮೀನ್ ಸರ್ ಒಟ್ಟಿಗೆ ನಾನು ಪ್ರಥಮವಾಗಿ ವೇದಿಕೆಯನ್ನು ಹಂಚುತ್ತಿದ್ದೇನೆ. ಅವರೊಟ್ಟಿಗೆ ವೇದಿಕೆಯನ್ನು ಹಂಚಿರಬೇಕಂತ ಬಹಳ ಆಸೆ ಇತ್ತು. ಅವರನ್ನು ನಾವು ಟಿವಿಯಲ್ಲಿ ಮಾತ್ರ ನೋಡ್ತಿದ್ದೇವೆ. ಆದರೂ ಸಹ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸಹ ನಮ್ಮ ಹಿರಿಯರು ಅವರು ಅವಿದ್ಯಾವಂತರಾಗಿದ್ದರೂ ಸಹ ನಮ್ಮ ಮುಂದಿನ ಪೀಳಿಗೆಯವರು ಅವರು ವಿದ್ಯಾವಂತರಾಗಬೇಕೆಂಬ ಸದುದ್ದೇಶವನ್ನು ಇಟ್ಕೊಂಡು 5 ಶಾಲೆಗಳನ್ನು ಸರ್ 1947ರಲ್ಲಿ ನಮ್ಮ ಮೊಗವೀರ ಶಾಲೆಯನ್ನು ಪ್ರಾರಂಭಿಸಿ ಈ ಪುಟ್ಟ ಸಮುದಾಯ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದೆ ಸರ್. ಇದು ಆ ಲೆಕ್ಕದಲ್ಲಿ ಹಿರಿಯರನ್ನು ನಾವು ಸ್ಮರಿಸಬೇಕಾಗುತ್ತೆ. ಅದರಲ್ಲಿಯೂ ಈ ಒಂದು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಈ ಬಗ್ಗೆ ಹೇಳಬೇಕಂತಾದರೆ ಇದು 25ನೇ ವರ್ಷ. ನಮ್ಮ ದಿನಕರ್ ಉಳ್ಳಾಲ್ನವರು 25 ವರ್ಷದ ಮುಂಚೆ 1997ರಲ್ಲಿ ಈ ಒಂದು ಉತ್ಸವವನ್ನು ಪ್ರಾರಂಭಿಸುವಾಗ ನಾವು ಸಹ ಒಂದು 25 ವರ್ಷದ ಯುವಕರು ನಾವು ಸಹ ನಮ್ಮ ಚಂದ್ರಾವತಿ ಆಂಟಿಯವರು ವೀರರಾಣಿ ಹಬ್ಬದ ತ್ಯಾಗದಲ್ಲಿ ಒಂದು ಆ್ಯಕ್ಟಿವ್ ಮಾಡಿದ್ರು. ಅವರೊಟ್ಟಿಗೆ ನಾವೆಲ್ಲರೂ ಸಹ ಸೇನೆಯ ಕೆಲಸ ಮಾಡಿದ್ರು ಅದರೊಟ್ಟಿಗೆ. ಅದರಲ್ಲಿ ಆ ಒಂದು ಉತ್ಸವ 25 ವರ್ಷದ ಮುಂಚೆ ಎಂಥ ಒಂದು ಉತ್ಸವ ಇತ್ತ ನಮ್ಮ ದಿನಕರ ಉಳ್ಳಾಲರಿಗೆ, ಈ ತನಕ ಅವರಿಗೆ ಆ ಉತ್ಸವ ಈ ಒಂದು ಹಬ್ಬಕ್ಕನನ್ನು ಪರಿಚಯ ಮಾಡಲಿಕ್ಕೆ ಬಹಳ ಅನುಕೂಲವಾಯಿತು. ಈ ನಿಟ್ಟಿನಲ್ಲಿ ಅವರ ಉತ್ಸವ ಸಮಿತಿಗೂ ನಮ್ಮ ದಿನಕರ ಉಳ್ಳಾಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವದ ಅಮೃತೋತ್ಸವದ ಈ ಸುಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲು ಬಹಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲರೂ ಸಹ ರಾಷ್ಟ್ರ ಭಕ್ತಿಗಾಗಿ, ರಾಷ್ಟ್ರ ಪ್ರೇಮಕ್ಕಾಗಿ ಈ ಒಂದು 75ನೇ ವರ್ಷದಲ್ಲಿ ನಮ್ಮ ಪ್ರತಿ ಮನೆಯಲ್ಲೂ ಸಹ ಆ ರಾಷ್ಟ್ರ ಧ್ವಜವನ್ನು ಆರಿಸುವ ಮುಖೇನ ನಮ್ಮ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಯಾವ ಒಂದು ನಮಗೆ ಒಂದು ಸಂದೇಶವನ್ನು ನೀಡಿದ್ದಾರೆ, ಆ ಒಂದು ರಾಷ್ಟ್ರ ಧ್ವಜವನ್ನು ನಾವು ಪ್ರತಿ ಮನೆಯಲ್ಲಿ ಆರಿಸುವ ಮುಖೇನ ನಮ್ಮ ರಾಷ್ಟ್ರ ಅಭಿಮಾನವನ್ನು ತೋರಿಸುತ್ತಾ ನಾವೊಂದು ಹಬ್ಬಕ್ಕೆ ನನಗೆ ಒಂದು ಕೊಟ್ಟ ಒಂದು ಅಭಿಮಾನ ಅಂತ ನಾನು ಎನಿಸ್ತೇನೆ. ಈ ನಿಟ್ಟಿನಲ್ಲಿ ಇವತ್ತು ಅವಕಾಶವನ್ನು ಕೊಟ್ಟಿದ್ದೀರಾ, ಅವಕಾಶಕ್ಕಾಗಿ ವಂದಿಸ್ತಾ ಅದರ ಒಂದಿಗೆ ಒಂದು ಮಾತು ಸರ್,
ನಾವೆಲ್ಲ ಮಾತನಾಡುವಾಗ, ಯಾಕೆಂದರೆ ಈ ವೀರರಾಣಿ ಅಬ್ಬಕ್ಕನ ಸೇನೆಯಲ್ಲಿ ನಮ್ಮ ಮೊಗವೀರರು ಚೆನ್ನ ಮರಕಾಲ ಅಂತ ಸೇನಾನಿ ಸರ್, ಯಾರು ಸಹ ಇಲ್ಲಿ ಬರಲಿಲ್ಲ ಅವ್ರ ಹೆಸರು, ಚೆನ್ನ ಮರಕಾಲ ಅಂತ ಸೇನಾನಿ. ನಾವು ಈಗ ಸಹ ನಮ್ಮ ರಸ್ತೆಗೆ, ಉಳ್ಳಾಳ ಮೊಗವೀರ ಪಟ್ಟಣದ ರಸ್ತೆಗೆ ಅವರ ಹೆಸರನ್ನೇ ಇಟ್ಟಿದ್ದೇವೆ, ಚೆನ್ನ ಮರಕಾಲ ಅಂತೇಳಿ. ಅವರ ಸೇನಾನಿಯವರ ಒಂದು ಹೋರಾಟ ನಾವು ನೋಡದಿದ್ರು ಸಹ ನಮ್ಮ ನಾಟಕದಲ್ಲಿ ನಾವು ನೋಡ್ತಿದ್ದೇವೆ ಸರ್. ಪ್ರತಿಯೊಂದು ಸಹ ಧ್ವನಿಯ ಮುಖಾಂತರ ಒಂದು ಯುದ್ಧ ಆಗುವಾಗ ವೀರರಾಣಿ ಅಬ್ಬಕ್ಕ ರಾಣಿ ಸೋಮೇಶ್ವರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ನಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಮ್ಮ ಸೇನೆಯೊಂದಿಗೆ ಯುದ್ಧಕ್ಕೆ ಹೋಗ್ತಿದ್ರು ಪ್ರಾರ್ಥನೆ ಮಾಡಿ. ಈ ನಿಟ್ಟಿನಲ್ಲಿ ಮಾತನಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಮಾತನಾಡುವಂಥ ಸಮಯ ಸಹ ಬಹಳಷ್ಟು ಹೊತ್ತು ನಮ್ಮ ವಿದ್ಯಾರ್ಥಿಗಳು ಬಿಟ್ಟುಕೊಂಡಿದ್ದಾರೆ. ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ಸಹ ಶುಭವಾಗಲಿ. ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಮಧು. ಅಧ್ಯಕ್ಷೀಯ ಭಾಷಣದಲ್ಲಿ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು ಶ್ರೀ ಮನೋಜ್ ಸಾಲಿಯಾನ್ ಅವರು ಇದೇ ಶಾಲೆಯಲ್ಲಿ, ಮೊಗವೀರ ಶಾಲೆ ಮತ್ತು ಭಾರತ ಹೈಸ್ಕೂಲಲ್ಲಿ ಕಲಿತಂತಹವರು, ಸಮಾಜದ ಮುಂದಾಳ ಆಗಿದ್ದಾರೆ. ಉಳ್ಳಾಲ ಮೊಗವೀರ ಸಮಾಜ ಬಹಳ ಹೆಮ್ಮೆ ಪಡುವಂತಹ ಕಾರ್ಯಗಳನ್ನು ಮಾಡ್ತಾ ಇದೆ. ಒಂದು ಇತಿಹಾಸದಲ್ಲಿ ಬಿಟ್ಟು ಹೋದಂತಹ ಸಂಗತಿ ಎಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1950ರ ಮೇಲೆ ಭಾರತ ಸರ್ಕಾರ ಕಡ್ಡಾಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದೆ. ಆದರೆ ಉಳ್ಳಾಲ ಮೊಗವೀರ ಸಂಘ 1950ಕ್ಕೆ ಮೊದಲೇ 1947ರಲ್ಲಿ ಪ್ರಪ್ರಥಮವಾಗಿ ಕಡ್ಡಾಯ ಶಿಕ್ಷಣವನ್ನು ತನ್ನ ಸಮಾಜದಲ್ಲಿ ಅನುಷ್ಠಾನಕ್ಕೆ ತಂದಿದೆ. ಅದು ಇತಿಹಾಸದಲ್ಲಿ ಬಹುಶಃ ಇತಿಹಾಸಕಾರರು ಅದನ್ನು ಮರೆತಿದ್ದಾರೆ. ಅದು ಖಂಡಿತವಾಗಿಯೂ ಗುರುತಿಸಲ್ಪಡಬೇಕಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿಯ ಅತಿಥಿಗಳಿಗೆ ಗೌರವ ಸ್ಮರಣಿಕೆಯನ್ನು ಇದೀಗ ನೀಡಲಾಗ್ತದೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಶ್ರೀ ಮನೋಜ್ ಸಾಲಿನ್ ಇವರಿಗೆ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಹೇಳಿಕೊಡ್ತಾ ಇದ್ದಾರೆ. ಗಣೇಶ್ ಅಮೀನ್ ಸಂಕಮಾರ್ ಇವರಿಗೆ ಸನ್ಮಾನ್ಯ ಶ್ರೀ ಕೆ ಜಯರಾಮ್ ಶೆಟ್ಟಿ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಉಳ್ಳಾಲ ಮೊಗವೀರ ಸಂಘದ ಸಂಚಾಲಕರು ಶ್ರೀಯುತ ರೋಹಿದಾಸ್ ಬಂಗೇರ ಅವರಿಗೆ ಶ್ರೀ ದಿನಕರ್ ಅವರು, ಉಳ್ಳಾಲ ವೀರರಾಣಿ ಅಬ್ಬಕ್ಕ ಸಮಿತಿಯ ಅಧ್ಯಕ್ಷರು, ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿದೆ. ಭಾರತ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಶ್ರೀಮತಿ ಕಲಾವತಿ ಮೇಡಮ್ ಇವರಿಗೆ ಶ್ರೀ ಆನಂದ್ ಅಸೈಗೋಳಿ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿದೆ. ಭಾರತ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ವಿನಯ್ ಕುಮಾರಿ ಅವರಿಗೆ, ಉತ್ಸವ ಸಮಿತಿಯ ಗೌರವ ಉಪಾಧ್ಯಕ್ಷರು ಶ್ರೀಮತಿ KR ಉಳ್ಳಾಲ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿದೆ. ವೇದಿಕೆಯಲ್ಲಿ ಉಳಿದವರೆಲ್ಲ ಸಮಿತಿಯ ಸದಸ್ಯರಾಗಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಇದಕ್ಕೆ ಪ್ರೈಸ್ ಇಲ್ಲ. ಇವತ್ತು ಭಾಷಣ ಮಾಡಿದ ನಮ್ಮ ಅತಿಥಿ ಅವರು ಯಾರು? ಅವರ ಹೆಸರೇ ಬಡ ಬಡ ಬಚ್ಚಿ 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 ಅಂತ ಪ್ರೈಸ್ ಇಚ್ಚಿ, ಅವರಿಗೆ ಪ್ರೈಸ್ ಇಲ್ಲ. ಯಾರು ಇವತ್ತು ಭಾಷಣ ಮಾಡಿದವರು? ಅವರು ಮಾತ್ರ ಹೇಳಬೇಕು. ಅವರು ಮಾತ್ರ. ನಿಮ್ಮ ಶಾಲೆಯ ಮೊಗವೀರ ಸಂಘದ ಅಧ್ಯಕ್ಷರ ಹೆಸರು ಹೇಳಿದ್ರೆ ಅವರು ಇಲ್ಲಿ ಬರಬೇಕು. ಕೈ ಮೇಲೆ ಹಾಕಿ. ಅಲ್ಲಿ ಅವ ಇದ್ದಾನೆ. ಈ ಶಾಲೆಯ ಮೊದಲಿನ ಅಧ್ಯಕ್ಷರ ಹೆಸರೇನು? ಯಾರ ಹೆಸರು ಹೇಳಿ, ಬೇಗ ಟೈಮ್ ಇಲ್ಲ. ರಾಂಗ್ ಆನ್ಸರ್. ಯಾರು ಹೇಳಿದ್ರು? ಏನು ಆನ್ಸರ್?
ರಾಂಗ್ ಆನ್ಸರ್. ಏನೇ ರಾಂಗ್ ಆನ್ಸರ್. ಆಯ್ತು ಆಯ್ತು, ನಾನು ಹೇಳ್ತೇನೆ ಈಗ. ಅಮೀಂದ್ರ ಅಂತೇಳಿ, ಅಮೀಂದ್ರ ಅಂತೇಳಿ ಈ ಶಾಲೆ ಯಾವಾಗ ಪ್ರಾರಂಭ ಆಯಿತು? ಭಾರತ ಶಾಲೆ ಪ್ರಾರಂಭವಾದ ಯಾವಾಗ? ರಾಂಗ್ ಆನ್ಸರ್. ರಾಂಗ್ ಆನ್ಸರ್. 1400 ಅಲ್ಲ. ಬೇಗ ಫಸ್ಟ್. ರಾಂಗ್ ಆನ್ಸರ್ ಪ್ಲೀಸ್. ಶಾಲೆ ಪ್ರಾರಂಭ ಆದದ್ದು 1990. ರಾಂಗ್ ಆನ್ಸರ್. ಎಲ್ಲ ಆನ್ಸರ್ ರಾಂಗ್. ನಿಮ್ಮೆಂಥದ್ದು ಹೇಳು. ರಾಂಗ್ ಆನ್ಸರ್. 1947 ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ಗೊತ್ತಾಯ್ತಾ? ಈಗ ನಾನು ಇನ್ನೊಂದು ಎಲ್ರಿಗೆ ಪ್ರಶ್ನೆ. ಅಮೃತ ಮಹೋತ್ಸವ ದಿನಾಚರಣೆ ಆಚರಿಸ್ತಾ ಇದ್ದೇವೆ ಅಲ್ಲ? 47ರಲ್ಲಿ ಆಗಸ್ಟ್ 15ರಲ್ಲಿ ನಮಗೆ ಸ್ವಾತಂತ್ರ್ಯ ದಿವಸ ಸಿಕ್ಕಿತ್ತು, ಕರೆಕ್ಟ್ ಅಲ್ಲ? ಬರುವ ಆಗಸ್ಟ್ 15, 22 ಸ್ವಾತಂತ್ರ್ಯ ಫ್ಲಾಗ್ ಹಾಯಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಅದು ಎಷ್ಟನೇ ಫ್ಲಾಗ್ ಹಾಯಿಸ್ಲಿಕ್ಕೆ? ಫ್ಲಾಗ್ ಹಾಯಿಸ್ಲಿಕ್ಕೆ ಧ್ವಜಾಚರಣೆ Yes, 76, yes, right. 76. ಯಾಕೆ ಗೊತ್ತಾ? 15 ತಾರೀಕಿನ 12 ಗಂಟೆಗೆ ನಾವು ಆಗ ಫ್ಲಾಗ್ ಹಾಯಿಸ್ಟ್ ಮಾಡಿದರೆ ಅದು ಒಂದನೇದು. ಈಗ ನಾಡ್ದು 22 ತಾರೀಕಿಗೆ ಆಚರಿಸುವಂಥ ಸ್ವಾತಂತ್ರ್ಯ ದಿನಾಚರಣೆ 76 ಆಗ್ತದೆ. ನಾವು 75 ಆಗೋದಿಲ್ಲ, ಆದರೆ ಸ್ವಾತಂತ್ರ್ಯೋತ್ಸವ ವರ್ಷ ಮಾತ್ರ 75. ಆಯ್ತಾ? ಆಯ್ತು. ಹಬ್ಬಗಳಿಗೆ ಮತ್ತೊಂದು ಹೆಸರು ಇಟ್ಟು ಏನಂತ ಹೇಳ್ತೀರಿ? ಬಾ, ಬೆಂಕಿ ಮೇಲೆ ಹೇಳಿದ್ದಾರೆ. ನಿಮಗೆ ಮೂವರೆ ಮಾತ್ರ ಪ್ರಶ್ನೆ. ಯಾರ ಹಬ್ಬಗಳ ಬಗ್ಗೆ ನಿಖರವಾಗಿ ಬರೆದ ಅವನ ಇಟಲಿಯನ್ ಹೆಸರೇನು? ನಿಮಗೆ ಮಾತ್ರ. ಇಲ್ಲಿ ಬಂದು ಹಬ್ಬಗಳನ್ನು ನೋಡಿ ಅವರ ಬಗ್ಗೆ ಬರೆದ ವಿಚಾರ ಅವರು ಯಾರು? ಇಟಲಿ ಹೆಸರು? ಪ್ರವಾಸಕ್ಕೆ ಬಂದವರು ಯಾರು? ಆಯ್ತು, ಮತ್ತೊಂದು ಪ್ರಶ್ನೆ. ಪಿಯೇಟ್ರೋ ಡೆಲ್ಲ ಅಂತೇಳಿ ಅವರ ಹೆಸರು, ಅದರ ರಾಂಗ್ ಆನ್ಸರ್. ಅಪ್ಪಕ್ಕಳ ಗಂಡನ ಹೆಸರು ಎಂಥದ್ದು? ಅಪ್ಪಕ್ಕಳ ಗಂಡನ ಹೆಸರು ಬಂಗಾರಸ. ಕರೆಕ್ಟ್. ಆಯ್ತು. ಅಪ್ಪಕ್ಕನ ಸೇನಾನಿಯಲ್ಲಿ ಮೊಗವೀರ ಸೇನಾನಿಯ ಹೆಸರೇನು?
ಕಡೆ ಪ್ರಶ್ನೆ, ರಾಣಿ ಅಬ್ಬಕ್ಕ ಹುಟ್ಟಿದ ಊರು ಯಾವುದು? ಆಯ್ತು, ಎಲ್ಲ 3 ಮಂದಿಗೆ ನಾವು ಬಯಸ್ಕೊಳ್ತಾ ಇದ್ದೇವೆ. ಸ್ನೇಹಿತರೆ, ನಿಜವಾಗಿಯೂ ವಿಶೇಷವಾದಂಥ ಈ ಕಾರ್ಯಕ್ರಮ ಉಪನ್ಯಾಸದಲ್ಲಿ ಯಾರೆಲ್ಲ ಕೇಳಿದ್ರು ಅಂತೇಳಿ ಬಹುಶಃ ಗೊತ್ತಾಗಿದೆ. ಅಂತ ಒಂದು ಸಂದರ್ಭದಲ್ಲಿ ಮಕ್ಕಳಲ್ಲಿ ಈ ಒಂದು ಪ್ರಶ್ನಾವಳಿಯಲ್ಲಿ ಮೊದಲನೇದಾಗಿ ಯಶಸ್ವಿನಿ, ಹೆಸರೆಲ್ಲ ಯಶಸ್ವಿನಿ ಇದೆ. ಇದನ್ನ ಇವತ್ತಿನ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಗಣೇಶ ಬಿ ಸಂಕಮ ಅವರು ನಗದು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದೆ ಯಶಸ್ವಿನಿ ಅವರಿಗೆ. ಅದೇ ರೀತಿ ಪದ್ಮನಾಭ, ಇವರಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಜಯರಾಮ್ ಶೆಟ್ಟಿ ಅವರು ಈ ಒಂದು ನಗದು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತೇವೆ. ಇನ್ನೊಬ್ಬ ಪದ್ಮನಾಭ, ಜಯರಾಮ್ ಶೆಟ್ಟಿ ಅವರಿಗೆ ಗೌರವಿಸಬೇಕು. ಅದೇ ರೀತಿ ಸಾರ, ಅದೇ ರೀತಿ ನೋಡಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಿದೆ. ಮುದ್ದು ಮುದ್ದಾದ ಸಾರ ಅವಳು ಮತ್ತೊಂದು ಬಹುಮಾನ. ನಮ್ಮ ಅಧ್ಯಕ್ಷರಾದಂಥ ದಿನಕರ್ ಅವರು ಬಹುಮಾನವನ್ನು ನೀಡಿ ಗೌರವಿಸಬೇಕು. ಸೈನ್ಯದಲ್ಲಿ ಸೈನಿಕರು ಹೀಗೆ ಬಹಳಷ್ಟು ಉತ್ಸಾಹ ಚಟುವಟಿಕೆಗಳಲ್ಲಿ ಇರ್ತಾ ಇದ್ರು. ಹಾಗಾಗಿ ಉಳ್ಳಾಲ ಪೋರ್ಚುಗೀಸರ ದವಡೆಯಿಂದ ಉಳಿಲಿಕ್ಕೆ ಸಾಧ್ಯ ಆಯಿತು. ಇದೀಗ ಎಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕಿದ್ದಾರೆ. ಶ್ರೀ ಅಬ್ದುಲ್ ಅಜೀಜ್ ಹಕ್ ಅವರು ಸಮಿತಿಯ ಸದಸ್ಯರು ಧನ್ಯವಾದ ಸಮರ್ಪಣೆ. ವೇದಿಕೆ ಮೇಲಿರುವ ಗಣ್ಯರೇ, ಇಲ್ಲಿ ನೆರೆದಿರುವ ನನ್ನೆಲ್ಲ ಆತ್ಮೀಯರೇ, ಎಲ್ಲರಿಗೂ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಗಣ್ಯರಿಗೂ ನಿಮಗೂ ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದ ಅಂತ ಹೇಳಿ ಧನ್ಯವಾದ ಕಾರ್ಯಕ್ರಮ